ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ. ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ. ಜಯಕಾರವು ನಿಮಗೆ ಜಯಕಾರವು. देवबरी सांस मुगाळ भावभयणींनो, नवें असो तिसरो दीस आनी आयच्या दिसा कन्नडा भाशेंत मिसाचें बलिदान आनी नोवेन आसा. आनी प्रधान याजक जावन आमचे मदीं हजर आसात मानादीक बाब पियूस शिवमोगा देसीचे युवा निर्देशक. तांकां आमी बरो येवकार मागता. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಲ್ಮೆಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರ ಪುನರುತ್ಥಾನದ ರಹಸ್ಯವನ್ನು ಆಚರಿಸಲು, ಅವರ ಶರೀರ ಹಾಗೂ ರಕ್ತವನ್ನು ಭುಜಿಸಲು ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತಿಯಿಂದ ಒಂದುಗೂಡಿದ್ದೇವೆ. ಕ್ರಿಸ್ತರು ತಮ್ಮನ್ನೇ ಈ ಮನುಕುಲಕ್ಕೆ ಪ್ರಕಟಿಸುವುದರ ಮೂಲಕ ತಮ್ಮ ತಂದೆಯ ಚಿತ್ತದಂತೆ ನಡೆದು ಈ ಭುವಿಯ ರಕ್ಷಣಾ ಪಾಲಕರಾದರು. ಪಾಪರಹಿತ ಜೀವನ ನಡೆಸಿ ಸರ್ವ ಜನರಿಗೆ ಪವಿತ್ರತೆಯ ಹಾದಿಯಲ್ಲಿ ನಡೆಯಲು ಪ್ರೇರಣೆ ನೀಡಿದರು. ಇಂದಿನ ಎಲ್ಲ ಪವಿತ್ರ ವಾಚನಗಳು ಪವಿತ್ರತೆಯ ಜೀವನವೇ ಕ್ರೈಸ್ತ ಬಾಂಧವರ ಕರೆ ಎಂಬ ಸಂದೇಶವನ್ನು ಪ್ರಕಟಿಸುತ್ತವೆ. ಭಕ್ತ ಸಂತ ಅಂತೋನಿಯವರು ತಮ್ಮ ಜೀವನದಲ್ಲಿ ಪವಿತ್ರತೆಯ ಬುಗ್ಗೆಯಾಗಿರುವ ದೇವರ ಉಪದೇಶದಂತೆ ನಡೆದು ದೇವರ ಪ್ರೀತಿಗೆ ಪಾತ್ರರಾದರು. ಸಂತ ಅಂತೋನಿಯವರ ಮಹೋತ್ಸವವನ್ನು ಆಚರಿಸುವ ನಾವು ವಿಶೇಷವಾಗಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು, ಅನಾರೋಗ್ಯದಿಂದ ಬಳಲುತ್ತಿರುವವರನ್ನು ಭಕ್ತ ಸಂತ ಅಂತೋನಿಯವರ ಮುಖಾಂತರ
ಕ್ರಿಸ್ತರ ಚರಣದಿ ಸಮರ್ಪಿಸೋಣ. ಪ್ರತ್ಯೇಕವಾಗಿ ಯುವಜನ ವರುಷ ಆಚರಿಸುತ್ತಿರುವ ಸಂದರ್ಭದಲ್ಲಿ ಎಲ್ಲ ಯುವಜನರಿಗೋಸ್ಕರ ಪ್ರಾರ್ಥಿಸೋಣ. ಪವಿತ್ರತೆಯ ಹಾದಿಯಲ್ಲಿ ನಡೆಯಲು, ಸನ್ಮಾರ್ಗದಲ್ಲಿ ಜೀವಿಸಿ, ಸ್ವರ್ಗದ ಕದವನ್ನು ಪ್ರವೇಶಿಸಲು ಬೇಕಾದ ಕೃಪಾವರಗಳನ್ನು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ಬಲಿಪೂಜೆಗೆ ನಾವು ಯೋಗ್ಯರಾಗುವಂತೆ, ವರಪ್ರಸಾದಗಳನ್ನು ನಮ್ಮ ಜೀವನದಲ್ಲಿ ಪಡೆಯುವಂತೆ, ನಮಗೂ ನಮ್ಮ ದೇವರಿಗೂ ಮಧ್ಯೆ ಇರುವ ಅಡ್ಡಗೋಡೆ ನಮ್ಮ ಪಾಪಮಯ ಜೀವನ, ಅದನ್ನು ಪ್ರಭುವಿಗೆ ಸಮರ್ಪಣೆ ಮಾಡುತ್ತಾ ಪಶ್ಚಾತ್ತಾಪ ಪೂರಿತರಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ದೊಡ್ಡ ಪಾಪವೇ. ಆದುದರಿಂದ ಸುಧಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ಪಿತಾನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಏಕೈಕ ಪುತ್ರರೇ, ಪ್ರಭುದೇವರೇ, ದೇವರ ಕುರಿ ಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ
ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಸಂತ ಅಂತೋನಿಯವರು ನಿಮ್ಮ ಪ್ರಜೆಗಳಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರೈಸ್ತ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜ್ಞಾನೋಕ್ತಿಯಿಂದ ಗ್ರಂಥದಿಂದ ವಾಚನ. ಮಗನೇ, ನನ್ನ ಮಾತುಗಳನ್ನು ಅಂಗೀಕರಿಸು, ನಿಧಿಯಂತೆ ನನ್ನ ವಿಧಿಗಳನ್ನು ಕಾದರಿಸು. ಜ್ಞಾನದ ಕಡೆಗೆ ಕಿವಿಗೊಡು, ವಿವೇಕದ ಕಡೆಗೆ ಮನ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಡು, ವಿವೇಕಕ್ಕಾಗಿ ಕೂಗಿಕೊಳ್ಳು. ಹಣದಂತೆ ಅದನ್ನು ಹುಡುಕು, ನಿಧಿಯಂತೆ ಅದನ್ನು ತಡಕು. ಆಗ ಅರಿತುಕೊಳ್ಳುವೆ ದೈವ ಭಯವನ್ನು, ಪಡೆದುಕೊಳ್ಳುವೆ ದೈವ ಜ್ಞಾನವನ್ನು. ಜ್ಞಾನವನ್ನು ನೀಡುವಾತ ಸರ್ವೇಶ್ವರನೇ, ತಿಳುವಳಿಕೆ ವಿವೇಕ ಹೊರಡುವುದು ಆತನ ಬಾಯಿಂದಲೇ. ಜ್ಞಾನವನ್ನು ಸಜ್ಜನರಿಗೆ ಸೇರಿಸಿಡುವನಾತ, ಸನ್ಮಾರ್ಗಿಗಳಿಗೆ ಕವಚವಾಗಿರುವನಾತ. ನ್ಯಾಯ ಮಾರ್ಗವನ್ನು ಕಾಯುವನಾತ, ಭಕ್ತರ ಹಾದಿಯನ್ನು ಭದ್ರವಾಗಿಸುವನಾತ. ಆಗ ನೀತಿ ನ್ಯಾಯಗಳನ್ನು ನೀನರಿತುಕೊಳ್ಳುವೆ, ಸಕಲ ಸನ್ಮಾರ್ಗ ಸತ್ಯತೆಗಳನ್ನು ತಿಳಿದುಕೊಳ್ಳುವೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ವಜನರಾಗಿ ಆತನಾಯ್ದುಕೊಂಡ ಜನತೆ ಧನ್ಯ. ಸ್ವಜನರಾಗಿ ಆತನಾಯ್ದುಕೊಂಡ ಜನತೆ ಧನ್ಯ. ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ, ನೀತಿವಂತರೇ ಆತನ ಸ್ತುತಿ ನಿಮಗೆ
ಪಡೆದ ಜನತೆ ಧನ್ಯ, ಸ್ವಜನರಾಗಿ ಆತನಾಯ್ದುಕೊಂಡ ಜನತೆ ಧನ್ಯ, ಸ್ವಜನರಾಗಿ ಆತನಾಯ್ದುಕೊಂಡ ಜನತೆ ಧನ್ಯ. ಪ್ರಭುವಾದರೂ ಕಟಾಕ್ಷಿಸುವನು ತನಗಂಜಿ ನಡೆಯುವವರನು, ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನು, ತಪ್ಪಿಸುವನವರ ಪ್ರಾಣವನ್ನು ಮರಣದಿಂದ, ಉಳಿಸುವನು ಜೀವವನ್ನು ಕ್ಷಾಮಡ ಮರದಿಂದ. ಸ್ವಜನರಾಗಿ ಆತನಾಯ್ದುಕೊಂಡ ಜನತೆ ಧನ್ಯ. ಕಾದಿದೆಯ ನಮನ ಪ್ರಭುವಿಗಾಗಿ, ಆತನಿಹನು ಎನಗೆ ಗುರಾಣಿಯಾಗಿ. ನಮ್ಮ ಮೇಲಿರಲು ಪ್ರಭುವಿನ ಸಂಪ್ರೀತಿ, ಕಾದಿಹೆವು ಇದು ನಿನ್ನ ನಂಬಿ ಜೀವವಾಸದಿ. ಸ್ವಜನರಾಗಿ ಆತನಾಯ್ದುಕೊಂಡ ಜನತೆ ಧನ್ಯ. ಸಂತ ಪೇತ್ರನು ಬರೆದ ಪ್ರಥಮ ಪತ್ರದಿಂದ ವಾಚನ. ಆದ್ದರಿಂದ ನೀವು ಸ್ವಸ್ಥಚಿತ್ತರಾಗಿರಿ, ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವಾಗ ನಿಮಗೆ ಲಭಿಸಲಿರುವ ಸೌಭಾಗ್ಯದಲ್ಲಿ ಪೂರ್ಣ ನಿರೀಕ್ಷೆ ಉಳ್ಳವರಾಗಿರಿ. ವಿಧೇಯರಾದ ಮಕ್ಕಳಂತೆ ನಡೆದುಕೊಳ್ಳಿ. ನೀವು ಅಜ್ಞಾನಿಗಳಾಗಿದ್ದಾಗ ದುರಿಚೆಗಳಿಗೆ ಈಡಾಗಿದ್ದೀರಿ. ಈಗ ಅವುಗಳಿಗೆ ಎಡಕೊಡಬೇಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಪವಿತ್ರರಾಗಿರಿ. ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಅದೇನು ಪುಣ್ಯ? ಪಾಪಿಷ್ಠರು ಸಹ ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತಾರಲ್ಲವೇ? ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಿದರೆ ಅದೇನು ಪುಣ್ಯ? ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲವೇ?
ಸಾಲ ತೀರಿಸುವಂತ ನಂಬಿಗಸ್ತರಿಗೆ ಸಾಲ ಕೊಟ್ಟರೆ ಅದೇನು ಪುಣ್ಯ? ಸಾಲ ಕೊಟ್ಟಷ್ಟು ಬರುತ್ತದೆಂದು ಪಾಪಿಷ್ಠರು ಸಹ ಸಾಲ ಕೊಡುತ್ತಾರಲ್ಲವೇ? ಆದುದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೆ ಒಳಿತನ್ನೇ ಮಾಡಿರಿ. ಪ್ರತಿಯಾಗಿ ಪಡೆಯುವ ಆಸೆ ಇಲ್ಲದೆ ಸಾಲ ಕೊಡಿ, ಆಗ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು. ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರಿಗೂ ಕೃತಜ್ಞರಿಗೂ ಒಳ್ಳೆಯವರು. ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಮಹಿಮೆಯಾಗಲಿ. ಪವಿತ್ರ ಬಾಳಿನ ಜಯಕ್ಕಾಗಿ ಕಾದಾಟ ಆಗಲಿ ಪ್ರತಿಯೊಬ್ಬ ಕ್ರೈಸ್ತನ ಬಾಳಿನ ಓಟ. ಪವಿತ್ರ ಬಾಳಿನ ಜಯಕ್ಕಾಗಿ ಆಗಲಿ ಕಾದಾಟ ಪ್ರತಿಯೊಬ್ಬ ಕ್ರೈಸ್ತನ ಬಾಳಿನ ಓಟ. ಕೆಲವರು ಪ್ರಶ್ನೆ ಮಾಡ್ಬೋದು, ಏನಪ್ಪ ಇದು ಕಾದಾಟ ಓಟ, ಏನು ಅರ್ಥನೇ ಆಗ್ತಿಲ್ಲ. ಬೇರೆ ನಮ್ಮೆಲ್ಲ ಕ್ರೈಸ್ತ ಬಾಳಿನಲ್ಲಿ ಕ್ರೈಸ್ತ ಬಾಳು ನಿರಂತರವಾಗಿರುವಂಥ ಒಂದು ಹೋರಾಟ. ಕ್ರೈಸ್ತ ಬಾಳು ನಿರಂತರವಾಗಿರುವಂಥ ಹೋರಾಟ. ಜಯ ಗಳಿಸಲು ನಮಗೆ ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಪಂಚದಶಮ ಹಬ್ಬವನ್ನು ಆಚರಣೆ ಮಾಡಿರಬೇಕಾದ್ರೆ ನಮ್ಮೆಲ್ಲರಿಗೂ ಪವಿತ್ರ ಆತ್ಮರ ಪ್ರೇರಣೆಯೂ ಬಹಳ ಮುಖ್ಯವಾಗಿ ಬೇಕೇ ಬೇಕು. ಅದಕ್ಕೆ ನಮ್ಮೆಲ್ಲರ ಜೀವನ ಒಂದು ಪವಿತ್ರ ಜೀವನವಾಗಲು ಪಾವನ ಬಾಳು ನಾವೆಲ್ಲ ಜೀವಿಸಬೇಕು. ಅಂತಹ ಒಂದು ಜೀವನ ಜೀವಿಸಲಿಕ್ಕೆ ಇವತ್ತು ನಮಗೆ ಧರ್ಮಸಭೆ ಕರೆ ಕೊಡ್ತಾ ಇದೆ. ಪ್ರತಿಯೊಂದು ಸಂಸ್ಕಾರಗಳನ್ನು ಸ್ವೀಕಾರ ಮಾಡುವಾಗ ನಾವು ಪಾವನರಾಗ್ತಾ ಹೋಗಬೇಕು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಬದುಕ್ತಾ ಇರಬೇಕಾದ್ರೆ ಪಾವನತೆಯ ಬಾಳು ಒಂದು ಕನಸಾಗಿ ಮಾತ್ರ ಉಳಿಯುವಂಥ ಸ್ಥಿತಿಗತಿಗಳಿಗೆ ನಾವು ಬಂದು ತಲುಪಿದ್ದೀವಿ. ಪ್ರಪಂಚ ಒಂದು ಹೇಳುತ್ತೆ, ದೇವರ ವಾಕ್ಯನೇ ಒಂದು ಹೇಳುತ್ತೆ. ಪ್ರಪಂಚ ಒಂದು ಹೇಳುತ್ತೆ, ಯೇಸುವಿನ ಮಾತುಗಳು ಶುಭ ಸಂದೇಶದಲ್ಲಿ ಇನ್ನೊಂದೇ ಹೇಳುತ್ತೆ. ಹೇಗೆ ಇದನ್ನು ಸರಿದೂಗಿಸುವಂತಹದ್ದು? ಪ್ರಪಂಚ ಹೇಳಿದ ರೀತಿಯಲ್ಲಿ ಬದುಕಬೇಕಾ ಅಥವಾ ಕ್ರೈಸ್ತ ಬಾಳನ್ನು ಜೀವಿಸಬೇಕಾ? ಪ್ರಭು ಹೇಳಿರುವಂಥ ತತ್ವವನ್ನ ಬೋಧನೆಯನ್ನ ಜೀವಿಸುವವರು ನಿಜವಾದ ಕ್ರೈಸ್ತರಾಗಿದ್ರೆ ಅದೇ ಜೀವನ ಅಂತ ಅಂದ್ಕೊಂಡು ಬದುಕ್ತಾ ಹೋದ್ರೆ ಇಲ್ಲಿ ನಾವು ಜೀವನದಲ್ಲಿ ಎಲ್ಲೋ ಸೋಲ್ತಾ ಹೋಗ್ತೀವಿ. ಇವತ್ತಿನ ಶುಭ ಸಂದೇಶವನ್ನು ಆಲಿಸಿದ್ರೆ ಸಾಲ ಕೊಡಬೇಕಾದ್ರೆ ವಾಪಸ್ ಬರುತ್ತೆ ಅಂದ್ರೆ ಸಾಲ ಕೊಡಬೇಡಿ, ಸಾಲ ಕೊಡ್ತಾ ಹೋಗಿ. ಪ್ರಪಂಚ ಹೇಳುತ್ತೆ ಹೀಗೆ ಸಾಲ ಕೊಡ್ತಾ ಹೋದ್ರೆ ಏನಾಗ್ತಾರೆ? ದಿವಾಳಿ ಆಗ್ಬಿಡ್ತಾರೆ. ಅದಕ್ಕೆ ಕೊಟ್ಟಾಗ ಯಾವಾಗ ವಾಪಸ್ ಕೊಡ್ತೀರಾ ಅಂತೇಳಿ ಬರ್ಸ್ಕೊಂಡು ಕೊಡ್ಬೇಕು ಹಾಗೆ ಅಂತ ಹೇಳ್ತಾರೆ. ಇನ್ಯಾರು ಹೇಳ್ತಾರೆ ದಾನ ಧರ್ಮ ಮಾಡ್ತಾ ಹೋದ್ರೆ ಮನೇಲಿರೋದೆಲ್ಲ ಖಾಲಿ ಆಗುತ್ತೆ, ಎಷ್ಟೊಂದು ದಾನ ಧರ್ಮ ಮಾಡ್ತೀರಾ ನಿಮ್ಗಂತ ಸ್ವಲ್ಪ ಸೇವ್ ಮಾಡಿ ಇಟ್ಕೊಳ್ಳಿ. ಪ್ರಪಂಚ ಹೇಳುವಂಥದ್ದು. ದೇವರ ವಾಕ್ಯ ಹೇಳುತ್ತೆ ಹಿಂದೆ ಪಡೆದುಕೊಳ್ಳುವ ಆಸೆ ಇಲ್ಲದಂತೆ ಕೊಡಿ, ಹಿಂದೆ ಕೊಡ್ತಾರಂತ ಆಸೆ ಇಲ್ಲದಂತೆ ಕೊಡಿ, ಕೊಟ್ಟು ಮರೆತು ಬಿಡಿ. ದೇವರ ವಾಕ್ಯ. ಹಾಗಾದ್ರೆ ಪ್ರಿಯರೇ, ಇಂಥ ಒಂದು ಎರಡು ಮೌಲ್ಯಗಳ ಮಧ್ಯೆ ನಾವು ಜೀವಿಸ್ತಾ ಇರಬೇಕಾದ್ರೆ ಯಾವುದು ಮೌಲ್ಯ? ಪ್ರಪಂಚ ಹೇಳುತ್ತೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಕೆಲಸ ಮಾಡಿದ್ರೆ ಸಾಕು, ಬರೀ ಪ್ರಾರ್ಥನೆ ಧ್ಯಾನ ಅದು ಇದು ಅಂದ್ರೆ ಆಗಲ್ಲ, ನೊವೇನ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ, ನಾವು ಕೆಲಸನೂ ಮಾಡಬೇಕು. ವರ್ಕ್ ಈಸ್ ವರ್ಷಿಪ್. ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಸಾಕು, ಶ್ರದ್ಧಾ ಭಕ್ತಿಯಿಂದ ಕರೆಕ್ಟ್ ಟೈಮಿಗೆ ಹೋಗ್ಬಿಟ್ಟು ಸಮಯಕ್ಕಿಂತ ಜಾಸ್ತಿ ಓವರ್ ಟೈಮ್ ಮಾಡಿ ಕೆಲಸ ಮಾಡಿದ್ರೆ ಅದೇ ಒಂದು ಪ್ರಾರ್ಥನೆ. ಪ್ರಪಂಚ ಹೇಳುವಂತಹದ್ದು. ದೇವರ ವಾಕ್ಯ ಹೇಳುತ್ತೆ ಅರಸನಿಗೆ ಏನು ಸಲ್ಲಬೇಕೋ ಅದನ್ನ ಅರಸನಿಗೆ ಕೊಡಿ, ನಿಮ್ಮ ರಾಜ್ಯಕ್ಕೆ ದೇಶಕ್ಕೆ ನಿಮ್ಮ ಕೆಲಸಕ್ಕೆ ಏನು ಸಲ್ಲಬೇಕೋ ಅದನ್ನು ಅವ್ರಿಗೆ ಕೊಡಿ, ದೇವರಿಗೆ ಏನು ಸಲ್ಲಬೇಕೋ ಅದನ್ನು ದೇವರಿಗೆ ಕೊಡಿ. ತುಂಬ ಜನ ಇವತ್ತು ನಾವು ಎಲ್ಲೋ ದಾರಿ ತಪ್ಪಿ ಬಿಟ್ಟಿದ್ದೀವಿ. ನಾವು ಹೇಳ್ತೀವಿ ಕೆಲಸನೇ ಸರ್ವಸ್ವ, ನಮ್ದು ಕೆಲಸನೇ ಸರ್ವಸ್ವ, ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಆಯ್ತು, ಅದರಲ್ಲಿ ಎಲ್ಲ ಅಡಗಿದೆ, ಅದೇ ಪ್ರಾರ್ಥನೆ ಅಂತ. ಇವತ್ತು ನಮ್ಮ ತುಂಬ ಮನೆಗಳಲ್ಲಿ ಸಂಜೆ ಪ್ರಾರ್ಥನೆ ಮಾಡ್ತಿದ್ವಿ, ಈಗ ಪ್ರಾರ್ಥನೆಗಳಿಲ್ಲ, ಯಾಕಂದ್ರೆ ನಾವು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇವತ್ತು ನಾವು ತುಂಬ ಜನ ಭಾನುವಾರ ದಿನ ಬಲಿ ಪೂಜೆಗೆ ಬರೋದನ್ನೇ ಬಿಟ್ಟಿದೆ, ಯಾಕಂದ್ರೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಹೋಗಿದ್ದೀವಿ. ಅವ್ರಿಗೆ ನೆರವಾದೆ, ಇವ್ರಿಗೆ ನೆರವಾದೆ. ಪ್ರಿಯರೇ, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಒಬ್ಬ ಹೆಸರಾಂತ ಬರಹಗಾರ ಹೀಗೆ ಬರೀತಾನೆ,
ಜೀವನದಲ್ಲಿ ಯಾಕೆ ಒಳ್ಳೆ ಕೆಲಸ ಮಾಡಿದವರು ನಿರಾಸೆಗೆ ಒಳಗಾಗ್ತಾರೆ ಯಾಕೆ ಅಂತ ಹೇಳಿದ್ರೆ, ಪಾವನತೆಯ ಜೀವನ ಜೀವಿಸ್ತಾ ಇರುವಂತವರು, ಇನ್ನೊಬ್ಬರ ಉದ್ಧಾರವನ್ನೇ ಕಣ್ಣಲ್ಲಿ ಕನಸಾಗಿಟ್ಟಿರುವಂತವ್ರು ಎಷ್ಟು ಜನ ನಿರಾಸೆಯಲ್ಲಿ ಒಳಗಾಗ್ತಾರೆ ಯಾಕೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿರುವ ಕಾರಣ ಈ ವ್ಯಕ್ತಿ ಹೀಗೆ ಬರೀತಾನೆ. ಮೊಟ್ಟ ಮೊದಲನೇದಾಗಿ, ನಾವು ಇನ್ನೊಬ್ಬರಿಗಾಗಿ ನೆರವಿನ ಕೈಗಳನ್ನು ಚಾಚುವ ಮುಂಚೆ, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಕೈಗಳನ್ನು ಚಾಚುವ, ಉದಾರ ಮನಸ್ಸಿನ ಕೈಗಳನ್ನು ಚಾಚುವ ಮುಂಚೆ ಆ ಕೈಗಳನ್ನು ದೇವರ ಮುಂದೆ ನಾವು ಎತ್ತಬೇಕು. ಇನ್ನೊಬ್ಬರಿಗೆ ನೆರವಾಗಲು, ದಾನ ಮಾಡಲು, ಸಹಾಯ ಮಾಡಲು ನಡೆಯುವ ಕಾಲುಗಳು ಮೊದಲು ದೇವರ ಆಲಯಕ್ಕೆ ಬಂದು ಅಥವಾ ಪ್ರಾರ್ಥನೆಗಾಗಿ ಮೊಣಕಾಲೂರಬೇಕು. ಸಂಪೂರ್ಣತೆಯ ಬದುಕಿಗಾಗಿ. ಮೂರನೆಯ ಬಹಳ ಮುಖ್ಯವಾಗಿರುವ ಅಂಶ, ಎಲ್ಲಾದ್ರೂ ಒಂದ್ ಕಡೆ ಮನೆಯಲ್ಲಿ ಸಾವಾಗಿದೆ, ಯಾರಿಗೋ ದುಃಖ ಇದೆ, ಯಾರಿಗೋ ಟೆನ್ಷನ್ ಇದೆ, ಯಾರೋ ಡಿಪ್ರೆಷನ್ ಇದ್ದಾರೆ, ನೆರವಾಗಬೇಕು. ಅವರಿಗೆ ನಮ್ಮ ಮಾತುಗಳು ಸಾಂತ್ವನ ಕೊಡಬೇಕು. ಅವರೊಂದಿಗೆ ಮಾತನಾಡುವ ಮುಂಚೆ ನಿನ್ನ ತುಟಿಗಳು, ನಾಲಿಗೆ, ಬಾಯಿ ದೇವರೊಂದಿಗೆ ಮಾತನಾಡಲಿ. ಅಲ್ಲಿ ಪ್ರಿಯರೇ, ಅಲ್ಲಿಂದ ಆ ನೆರವಿನ ಹಸ್ತ ಆರಂಭವಾದರೆ ಅಲ್ಲಿ ಒಂದು ರೀತಿಯ ಸಂತೃಪ್ತಿ, ನಮಗೆ ಒಂದು ರೀತಿಯ ಸಾಂತ್ವನ ಪ್ರಭುವೇ ಕೊಡ್ತಾರೆ. ತುಂಬಾ ಜನ ನಾವು ಹೇಳ್ತೀವಿ, ನಾವು ಜನರಿಗೆ ನೆರವು ಮಾಡ್ತೀವಿ, ಜನರಿಗೆ ನೆರವು ಕೊಡ್ತಾ ಇದ್ದೀವಿ, ನಾವು ಜನರಿಗೆ ಹೆಲ್ಪ್ ಮಾಡ್ತೀವಿ. ಜನರಿಗೆ ಎಲ್ಲಿ ತನಕ ಹೆಲ್ಪ್ ಮಾಡ್ತಾ ಹೋಗ್ತೀರಾ, ಜೀವನದಲ್ಲಿ ಬೇಸರ ಪಡ್ತೀರಾ. ಆದ್ದರಿಂದ ಆ ವ್ಯಕ್ತಿಯನ್ನು ನೋಡಬೇಡಿ, ಆ ವ್ಯಕ್ತಿಯಲ್ಲಿರುವ ಪ್ರಭು ಯೇಸುವನ್ನು ನೋಡ್ತಾ ಹೋಗಿ, ಪ್ರಭು ಯೇಸುವಿಗೆ ನೆರವಾಗ್ತಾ ಹೋಗಿ, 100% ಸಂತೃಪ್ತಿ, ಸಮಾಧಾನದ ಬದುಕನ್ನ ನೀವು ಜೀವಿಸ್ತೀರಾ. ಆದ್ದರಿಂದ ಪ್ರಪಂಚ ಹೇಳುತ್ತೆ ಕೆಲಸ ಮಾಡಬೇಕು, ದೇವರ ವಾಕ್ಯ ಹೇಳುತ್ತೆ ಕೆಲಸ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿ ಪ್ರಾರ್ಥನೆ ಮಾಡಬೇಕು. ಇವತ್ತು ನೀವು ಎಲ್ಲೆಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಶಬ್ದ ಆಗ್ಬಿಡುತ್ತೆ, ಹಿಂದೆ ನಿಮ್ಮ ಕಾರು ಪಾರ್ಕ್ ಮಾಡಿದ ನೆನಪು ಬರುತ್ತೆ, ಇಲ್ಲಿ ಪ್ರಾರ್ಥನೆ ಪೂಜೆ ನಡೀತಾ ಇದೆ. ತಕ್ಷಣ ಆಲೋಚನೆ ಆಗುತ್ತೆ, ಇಲ್ಲಿ ನನ್ನ ಕಾರಿಗೆ ಯಾರೋ ಬಂದು ಹೊಡೆದ್ರೇನೋ, ಏನೋ ಆಯ್ತೇನೋ. ಮನಸ್ಸು ಗೊಂದಲಕ್ಕೆ ಒಳಗಾದ್ರೆ ಅದು ಪ್ರಾರ್ಥನೆ ಅಲ್ಲ. ಅದನ್ನ ಪ್ರಿಯರೇ, ನಾವು ಎಷ್ಟು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ದೀರ್ಘವಾಗಿ ಪ್ರಾರ್ಥನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಲಕ್ಷ ಪ್ರಾರ್ಥನೆ ಮಾಡಿದ್ದೀರ ಅನ್ನೋದು ಮುಖ್ಯ ಅಲ್ಲ, ಪ್ರಾರ್ಥನೆಯಲ್ಲಿ ಎಷ್ಟು ಲಕ್ಷ ಇಟ್ಟಿದ್ದೀರಾ ಅನ್ನುವಂಥದ್ದು ಬಹಳ ಮುಖ್ಯ. ಎಷ್ಟು ಲಕ್ಷ ಪ್ರಾರ್ಥನೆ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಪ್ರಾರ್ಥನೆಯಲ್ಲಿ ಎಷ್ಟು ಲಕ್ಷ ಇಟ್ಟಿದ್ದೀರ ಅನ್ನುವಂಥದ್ದು ಬಹಳ ಮುಖ್ಯ. ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ, ಈಗ ಎಲ್ಲ ಬ್ಯುಸಿ ಶೆಡ್ಯೂಲ್, ಇಲ್ಲಿಂದ ಹೋಗಿ ಮನೆಗೆ ಹೋಗಿ ನೀವು ಅಡುಗೆ ಮಾಡಬೇಕು ಅಥವಾ ಇನ್ನೇನೋ ಕೆಲಸಕ್ಕೆ ಹೋಗಿ ಬಂದು ಅಡುಗೆ ಮಾಡ್ಬೇಕು ಅನ್ಬೇಕಾದ್ರೆ, ಈ ಕಡೆ ಜಪಸರ ಪ್ರಾರ್ಥನೆ, ಒಳಗಿನ ಕುಕ್ಕರಲ್ಲಿ ವಿಸಿಲ್ ಎರಡು ಒಟ್ಟಿಗೆ ನಡೀತಾ ಇರುತ್ತೆ. ತುಂಬಾ ಸರಿ ನಮ್ಗೇನಾಗತ್ತೆ, ವಿಸಿಲ್ ಮತ್ತೆ ಇದು ಜಪಸರ ಮಣಿಗಳಿಗೆ ಮಿಸ್ ಆಗಿಬಿಡುತ್ತೆ. ಅಲ್ಲಿ 3 ವಿಸಿಲ್ 4 ಕೌಂಟ್ ಮಾಡ್ತೀವಿ. ಎರಡು ಕಡೆ ನಮ್ಮ ಮನಸ್ಸನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, 2 ದೋಣಿಗಳ ಮೇಲೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಜೀವನ ಅಂತ ಹೇಳಿದ್ರೆ ಕೆಲಸ ಮಾಡುವಾಗ ಚೆನ್ನಾಗಿ ಮಾಡಿ ಕೆಲಸ ಮಾಡುವಂಥದ್ದು, ಪ್ರಾರ್ಥನೆ ಮಾಡಬೇಕಾದ್ರೆ ಚೆನ್ನಾಗಿ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು. ಅಲ್ಲೂ 100%, ಇಲ್ಲೂ 100%. ಅದು ಪವಿತ್ರ ಜೀವನ ಪ್ರಿಯರೇ, ಪವಿತ್ರ ಜೀವನ. ಎರಡನೆಯ ಸತ್ಯ ನಮಗೆ ಪ್ರಪಂಚ ಹೇಳುತ್ತೆ, ದೇವರ ವಾಕ್ಯ ಅದಕ್ಕೆ ಏನು ಹೇಳುತ್ತೆ. ಎರಡನೇ ಸತ್ಯ ಹೇಳುತ್ತೆ, ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡಲೇಬೇಕು. ಕ್ಷಮಿಸ್ತಾ ಹೋಗ್ಬಿಟ್ರೆ ಮತ್ತೆ ಅಪರಾಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ತಪ್ಪಿಗೆ ಅದಕ್ಕೆ ಸಮನಾಗಿರುವಂಥ ಶಿಕ್ಷೆಗಳು ಇದ್ದೇ ಇದೆ. ಆ ಶಿಕ್ಷೆಗಳನ್ನು ಕೊಡಲೇಬೇಕು. ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ಕೊಡಬೇಕು. ದೇವರ ವಾಕ್ಯ ಹೇಳುತ್ತೆ, ಎಷ್ಟು ಸಾರಿ ಕ್ಷಮೆ ಕೊಡಬೇಕು ಪ್ರಭುವೇ? 7 ಸಾರಿ ಕ್ಷಮೆ ಕೊಡ್ರೆ ಸಾಕ. ನನ್ನ ಸಹೋದರ ತಪ್ಪು ಮಾಡಿದ್ರೆ 7 ಸಾರಿ ಕ್ಷಮೆ ಕೊಟ್ರೆ ಸಾಕ. ಪ್ರಭು ಯೇಸು ಹೇಳ್ತಾರೆ, 7 ಸಾರಿ ಅಲ್ಲ, 70 ಸಾರಿ ಕ್ಷಮಿಸಬೇಕು. ಪ್ರಪಂಚ ಹೇಳುತ್ತೆ, ಬರೀ ಕ್ಷಮೆ ಕೊಡ್ತಾ ಹೋದ್ರೆ ತಪ್ಪು ಮಾಡಿದ್ರೆ ಜಾಸ್ತಿ ಆಗ್ತಾ ಹೋಗ್ತಾರೆ, ಅಪರಾಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ದೇವರ ವಾಕ್ಯ ಹೇಳುತ್ತೆ, ಕ್ಷಮಿಸಿ. ಯಾಕೆ ನಾವು ಕ್ಷಮಿಸಬೇಕು ಅಂತ ಕೊಲೊಸ್ಸೆಯರಿಗೆ ಬರೆದ ಪತ್ರ 3ನೇ ಅಧ್ಯಾಯವನ್ನು ಓದ್ತಾ ಹೋದ್ರೆ ಸಂತ ಪೌಲರು ಹೇಳ್ತಾರೆ, ಪ್ರಭು ಯೇಸು ನಿಮ್ಮೆಲ್ಲರನ್ನ ಕ್ಷಮಿಸಿದಂತೆ ನಾವೆಲ್ಲರೂ ಇನ್ನೊಬ್ಬರನ್ನ ಕ್ಷಮಿಸ್ತಾ ಹೋಗ್ಬೇಕು. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪನ್ನ ಒಪ್ಪಿಕೊಳ್ಳದಿರುವುದು ತಪ್ಪು. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪನ್ನ ಒಪ್ಪಿಕೊಳ್ಳದಿರುವುದು ತಪ್ಪು. ಒಪ್ಪಿಕೊಂಡಾಗ ಕ್ಷಮಿಸದಿರುವುದು ಮಹಾ ತಪ್ಪು. ಹಾಗಾದರೆ ಪ್ರೀತಿಯ ಬಂಧು ಬಾಂಧವರೇ, ಪ್ರಭು ಯೇಸು ನಮಗೆ ಕೊಡ್ತಿರುವಂಥ ಒಂದು ವಿಶೇಷವಾಗಿರುವಂಥ ಕರೆ, ತಪ್ಪನ್ನು ನೆನಪಿಟ್ಟುಕೊಂಡು ಜೀವಿಸುವುದು ಕ್ರೈಸ್ತ ಜೀವನ ಅಲ್ಲ. ಕ್ಷಮಿಸಿ
ಸಂಧಾನದ ಬದುಕನ್ನು ಬಾಳುವುದೇ ಕ್ರೈಸ್ತ ಜೀವನ. ಇಂತಹ ಒಂದು ಪವಿತ್ರವಾಗಿರುವ ಜೀವನ ಪ್ರಭು ಯೇಸುವಿನ ಮೇಲೆ ನಿಜವಾದ ಭಕ್ತಿ, ಸಂಪೂರ್ಣವಾಗಿರುವ ಸಮರ್ಪಣೆ ಜೀವನ ಜೀವಿಸುವಂಥ ವ್ಯಕ್ತಿಯಲ್ಲಿ ಮಾತ್ರ ಸಾಧ್ಯ. ಹಾಗಾದರೆ ಪ್ರಪಂಚ ಹೇಳುವಂಥದ್ದು ತಪ್ಪಿಗೆ ಶಿಕ್ಷೆ ಕೊಡಬೇಕು. ದೇವರ ವಾಕ್ಯ ಹೇಳುತ್ತೆ, ನೀನೆಲ್ಲರ ತಪ್ಪಿಗೆ ಶಿಕ್ಷೆ ಕೊಡ್ತಾ ಹೋದರೆ ನಿನ್ನ ತಪ್ಪಿಗೆ ಶಿಕ್ಷೆ ಕೊಡುವಂಥದ್ದು ಯಾರು? ಅದಕ್ಕೆ ಸ್ವಾಮಿ ಹೇಳ್ತಾ ನೋಡಿ, ತಪ್ಪು ಮಾಡದವರು, ಪಾಪ ಮಾಡದವರು ಯಾರಾದರೂ ಇಲ್ಲಿದ್ರೆ ಅವರು ಮೊದಲ ಕಲ್ಲನ್ನು ಹೊಡೆಯಲಿ. ಭೂಮಿಯ ಮೇಲೆ ಹುಟ್ಟಿರಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ತಪ್ಪು ಮಾಡದವರು ಯಾರೂ ಇಲ್ಲ. ಎಲ್ಲರೂ ತಪ್ಪು ಮಾಡಿರುವಂಥವ್ರು, ಪಾಪ ಮಾಡಿರುವಂಥವರು, ಪ್ರತಿಕ್ಷಣ ಪ್ರತಿದಿನ ಎಡವಿ ಬೀಳುವಂಥ ಜೀವಗಳಿದು. ಅದರಿಂದ ನಾವೇನು ಮಾಡಬೇಕು? ಇನ್ನೊಬ್ಬರ ತಪ್ಪನ್ನು ಎತ್ತಿ ಹಿಡಿಯುವ ಮುಂಚೆ, ಇನ್ನೊಬ್ಬರ ಮನೆಯನ್ನು ಹಾಳು ಮಾಡುವ ಮುಂಚೆ, ಪವಿತ್ರ ಜೀವನ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ನಾವು ನಮ್ಮ ಕೈಯಲ್ಲಾದ ನೆರವನ್ನು ಕೊಡ್ತಾ ಉತ್ತಮ ಜೀವನದೆಡೆಗೆ ಅವರ ಪಯಣವನ್ನು ನಡೆಸಲು ಪ್ರೇರಣೆ ಕೊಡುವುದು. ನಾವೆಲ್ಲ ಈ ವಾಕ್ಯವನ್ನು, ಪ್ರಭುವಿನ ಮಾತುಗಳನ್ನು ಕೇಳಿರ್ಬೋದು. ಒಂದಿನ ಪ್ರಬೋಧನೆ ಕೊಟ್ಟ ಆದ್ಮೇಲೆ ಒಂದು ಪ್ರಬೋಧನೆ ವಿಷಯ ಏನು ಅಂತ ಹೇಳಿದ್ರೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನಿದ್ದೇನೆ. ಆ ಪ್ರಬೋಧನೆ ಕೊಟ್ಟ ಮೇಲೆ ಪ್ರಬೋಧನೆ ಕೇಳಿರುವಂಥ ಒಬ್ರು ಬಂದು ಹೇಳಿದ್ರು, ಫಾದರ್ ಸ್ವಲ್ಪ ಚೇಂಜ್ ಆಗಿದೆ, ಈಗ 2019 ಇಸ್ವಿ ದೇವರ ವಾಕ್ಯ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಏನು ಚೇಂಜ್ ಆಗಿದೆ ಅಂತ ಕೇಳಿದೆ ನಾನು. ಅವತ್ತು ಎಸ್ ಸ್ವಾಮಿ ಹೇಳಿದ್ದು, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನಿದ್ದೇನೆ. ಇವತ್ತು ಎಲ್ಲಾದರೂ 2-3 ಜನ ಪುರುಷರು ಮಹಿಳೆಯರು ಒಟ್ಟಿಗೆ ಸೇರಿದ್ರು ಅಂದರೆ 1-2 ಮನೆ ಹಾಳೈತೆ ಅಂತಲೇ ಲೆಕ್ಕ. ಸ್ವಲ್ಪ ಬದಲಾವಣೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಒಟ್ಟಿಗೆ ಸೇರಿದಾಗ ಎಲ್ಲಿ 2-3 ಒಟ್ಟಿಗೆ ಸೇರ್ತೀವಿ ಅಲ್ಲಿ ನಾವೇನು ಮಾತಾಡ್ತೀವಿ? ಐಸ್ ಕ್ರೀಮ್ ಪಾರ್ಲರಿಗೆ ಹೋದಾಗ, ಎಲ್ಲೋ ಒಂದು ಕಡೆ ಊಟಕ್ಕೆ ಹೋದಾಗ, ಮದುವೆ ಮನೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಆರಂಭ ಆಗಬೇಕು ಅನ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಏನು ಮಾತಾಡ್ತೀವಿ? ವಧುವರನ ಹಿಂದಿನ ಜೀವನದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ನಮಗೆ ಆಮಂತ್ರಣ ಕೊಟ್ಟಿದ್ದು ಅವರು ವಿರುದ್ಧವಾಗಿ ಮಾತಾಡ್ಲಿಕ್ಕ, ಪರವಾಗಿ ಮಾತಾಡ್ಲಿಕ್ಕ? ತುಂಬ ಸರಿ ನೋಡಿ ನಮ್ಮ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಇನ್ನೊಬ್ಬರ ವಿಷಯವಾಗಿ ಮಾತಾಡ್ತೀವಿ. ಅದು ಪವಿತ್ರ ಜೀವನ ಅಲ್ಲ, ಅದು ಪವಿತ್ರ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪನ್ನ ಮಾಡಿಲ್ಲ ಅವರು ಮೊದಲ ಕಲ್ಲನ್ನ ಹೊಡೆಯಿರಿ. ಮೊದಲ ಕಲ್ಲು ಅವ್ರು ಹೊಡೀಲಿ, ಆಮೇಲೆ ನೋಡೋಣ, ಉಳಿದರಲ್ಲ ಆಮೇಲೆ ಹೊಡೀರಿ. ಹಾಗಾದ್ರೆ ಅಲ್ಲಿ ತಪ್ಪು ಮಾಡದಿರೋರು ಯಾರು ಇದಿರ್ಲಿಲ್ವಾ? ಮನುಷ್ಯನಾಗಿ ಹುಟ್ಟಿರುವ ನಾವೆಲ್ಲರೂ ತಪ್ಪು ಪ್ರತಿದಿನ ಮಾಡ್ತಾ ಹೋಗ್ತೀವಿ. ತಪ್ಪು ಮಾಡುವುದು ಮಾನವನ ಗುಣ, ಕ್ಷಮಿಸುವಂತಹದ್ದು ದೈವಿ ಗುಣ. ಅಂತಹ ಗುಣವನ್ನು ಬೆಳೆಸಿಕೊಳ್ಳುವುದೇ ಪಾವನ ಜೀವನ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೊಬ್ಬರ ವಿರುದ್ಧವಾಗಿ ಮಾತಾಡಬೇಕು ಅನ್ನುವಂಥ ಮನೋಭಾವನೆ ಬಂದಾಗ ಒಂದ್ಸರಿ ನಮ್ಮ ಮೇಲೆ ನಾವು ನಮ್ಮ ದೃಷ್ಟಿಯನ್ನು ಹಾಕಬೇಕು. ಹೇಗಿದೆ ನಮ್ಮ ಜೀವನ? ಹೇಗಿದೆ ನಮ್ಮ ಜೀವನ? ಹೇಗಿದೆ ನಮ್ಮ ಜೀವನ? ಎರಡನೇದಾಗಿ, ಎಲ್ಲಾದರೂ ನಾವು ಮಾಡಿದ ಎಲ್ಲ ತಪ್ಪುಗಳಿಗೆ ದೇವರು ನಮಗೆ ಶಿಕ್ಷೆ ಕೊಡ್ತಾ ಹೋಗಿದ್ರೆ ಇವತ್ತು ನಾವ್ಯಾರು ಇಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ನಮಗಿರ್ತಾ ಇರಲಿಲ್ಲ. ಪ್ರತಿಷ್ಠಾ ಪ್ರಾರ್ಥನೆಯ ಒಂದು ಪ್ರಾರ್ಥನೆ ಹೇಳುತ್ತೆ, ಪ್ರಭುವೇ, ನಾವು ನಿಮ್ಮ ಮುಂದೆ ನಿಲ್ಲಲು ನಮ್ಮನ್ನು ನೀವು ಯೋಗ್ಯರನ್ನಾಗಿ ಮಾಡಿದಿರಿ. ನಮಗೆ ಯೋಗ್ಯತೆ ಇಲ್ಲ. ಇಲ್ಲೆಲ್ಲ ಬಂದು ನೀವು ಬಲಿಪೂಜೆಯಲ್ಲಿ ಭಾಗವಹಿಸಲಿಕ್ಕೆ, ಈ ಬಲಿಪೂಜೆ ಅರ್ಪಿಸಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಪ್ರಿಯರೇ, ದೇವರು ನನ್ನನ್ನು ಮತ್ತು ನಿಮ್ಮನ್ನ ಯೋಗ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನೋಡಿ, ನಾವು ಬಲಿಪೂಜೆಗೆ ಬರುವ ಮುಂಚೆ ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗ್ತೀವಿ, ಕುಂಸಾರದ ಸ್ವಾಮಿ. ಅದರ ನಂತರ ನಾವೇನು ಮಾಡ್ತೀವಿ? ಎಲ್ಲಾದರೂ ಅರ್ಜೆಂಟಾಗಿ ಬಂದರೆ, ಲೇಟಾಗಿ ಬಂದುಬಿಟ್ರೆ ಬಲಿಪೂಜೆ ಆರಂಭದಲ್ಲಿ ಒಂದು ಪುಟ್ಟ ಪಾಪ ನಿವೇದನೆ ವಿಧಿ ಇದೆ. ತಪ್ಪುಗಳನ್ನು ಒಪ್ಪಿಕೊಳ್ಬೇಕು ದೇವರ ಮುಂದೆ, ದೇವರೊಂದಿಗೆ ಸಂಧಾನವನ್ನು ಮಾಡಿಕೊಳ್ಬೇಕು. ಅದು ಪವಿತ್ರ ಜೀವನ, ಅದು ಪವಿತ್ರ ಜೀವನ, ಅದು ಪವಿತ್ರ ಜೀವನ. ತುಂಬ ಸರಿ ನಾವು ಬೇರೆ ಬೇರೆ ಪ್ರಶ್ನೆಗಳನ್ನು ದೇವಾಲಯದ ಒಳಗೆ, ದೇವಾಲಯದ ಹೊರಗೆ ಅಂತ ಕೇಳ್ತಾ ಬರ್ತೀವಿ. ಬೇರೆ ಬಹಳ ಮುಖ್ಯವಾದ ಪ್ರಶ್ನೆ, ದೇಹವೇ ದೇವಾಲಯ. ಸಂತ ಪೌಲರು ಹೇಳ್ತಾರೆ, ಈ ದೇವಾಲಯವನ್ನು ಪವಿತ್ರವಾಗಿಡಿ, ಆವಾಗ ಆ ದೇವಾಲಯ ಪವಿತ್ರ ಆಗಿರುತ್ತೆ. ಆದ್ದರಿಂದ ಪ್ರೀತಿಯ ಬಂಧು ಬಾಂಧವರೇ, ಈ ದೇವಾಲಯವನ್ನು ಪವಿತ್ರವಾಗಿಟ್ಟರೆ ನಾವೆಲ್ಲರೂ ಇಲ್ಲಿಗೆ ಸೇರಿದವರಲ್ಲ, ಅಲ್ಲಿಗೆ ಸೇರಿದವರೆಂಬ ಒಂದೇ ಒಂದು ಮನಸ್ಸಿನಲ್ಲಿ ನಾವು ಇಟ್ಕೊಂಡ್ರೆ ಪವಿತ್ರವಾಗಿ ಬದುಕಬಹುದು. ಮೂರನೇ ಸತ್ಯ ಪ್ರಪಂಚ ಹೇಳುವಂತಹದ್ದು, ಸೈನ್ಸ್ ಈಸ್ ಎವ್ರಿಥಿಂಗ್. ವಿಜ್ಞಾನನೇ ಎಲ್ಲ, ಸಂಸ್ಕಾರಗಳೇ ಎಲ್ಲ ಅಂತ ಪ್ರಪಂಚ ಹೇಳ್ತಾ ಬರುತ್ತೆ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 39ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರಿಗೆ ಅಸಾಧ್ಯವಾಗಿರುವಂತಹದ್ದು ಯಾವುದೂ ಇಲ್ಲ. ದೇವರಿಗೆ ಅಸಾಧ್ಯವಾಗಿರುವಂತಹದ್ದು ಯಾವುದೂ ಇಲ್ಲ.
ಈ ವರ್ಷ ಅಲ್ಲ, ಕಳೆದ ವರ್ಷ ತಪಸ್ಸು ಕಾಲದ ಒಂದು ಧ್ಯಾನಕೂಟಕ್ಕೆ ಬೆಳಗಾಂನಲ್ಲಿರುವಂತಹ ನಂದಗಢ ಶಿಲುಬೆಯ ಬೆಟ್ಟದಲ್ಲಿ ಒಂದು ದಿನದ ಧ್ಯಾನಕೂಟ ನಡೆಸ್ಕೊಡ್ತಾ ಇರಬೇಕಾದ್ರೆ ಆರಾಧನೆಯ ಸಮಯದಲ್ಲಿ ಒಬ್ಬರು ತುಂಬ ಜನ ಯಾರಿಗೆ ಮಕ್ಕಳ ವರದಾನ ಇಲ್ಲ ಅವರು ಮುಂದೆ ಬನ್ನಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದೆ, ಅನೌನ್ಸ್ ಮಾಡಿದ್ವಿ ಕನ್ನಡದಲ್ಲಿ. ಅಲ್ಲಿ ಬೇರೆ ಬೇರೆ ಭಾಷೆ ಮಾತಾಡುವಂಥದ್ದು ಬರ್ತಾರೆ. ಅಲ್ಲಿ ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಗೋವನ್ ಕೊಂಕಣಿ, ಆ ಕಡೆ ಕಾರವಾರದ ಕೊಂಕಣಿ, ಬೇರೆ ಬೇರೆ ಕಡೆ ಕೊಂಕಣಿ, ಮತ್ತೆ ಮರಾಠಿ ಮಾತಾಡೋರು, ಬೇರೆ ಬೇರೆ ಭಾಷೆ ಮಾತಾಡೋರು ಅಂತ ಬರ್ತಾರೆ. ಅದಕ್ಕೆ ಆ ಅನೌನ್ಸ್ಮೆಂಟನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದರು, ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ. ಹೆಚ್ಚಾಗಿ ಮುಂದೆ ಬಂದಿರುವಂಥವರು ದಂಪತಿಗಳು, ಪತಿ ಮತ್ತು ಪತ್ನಿ ಇಬ್ಬರು ಮುಂದೆ ಬಂದು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅದರಲ್ಲಿ ಮತ್ತೆ ನಾನು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದೆ, ಏನು ಅಂತ ಹೇಳಿ, ನೀವು ಯಾರಾದರೂ ಬೇರೆಯವರಿಗೆ ಪ್ರಾರ್ಥನೆ ಮಾಡಿದ್ರೆ, ಬೇರೆಯವರಿಗೆ ಪ್ರಾರ್ಥನೆ ಮಾಡಬೇಕು ಅಂತ ಮನಸ್ಸಿದ್ರೆ ಅಲ್ಲಿ ನಿಂತ್ಕೊಂಡು ನಿತ್ಯ ಜಾಗದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಬೇಕಂತಿಲ್ಲ. ಸ್ವಲ್ಪ ಟೈಮ್ ಆದ್ಮೇಲೆ ಪ್ರಾರ್ಥನೆ ನಡೀತಾ ಇರಬೇಕಾದ್ರೆ, ಆರಾಧನೆ ನಡೀತಾ ಇರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ, ಉದ್ದ ಗಡ್ಡ ಇರುವಂಥ ವ್ಯಕ್ತಿ, ಸುಮಾರು ಒಂದು 65-70 ವಯಸ್ಸಾಗಿರ್ಬೇಕೇನೋ, ಆ ವ್ಯಕ್ತಿ ಮುಂದೆ ಬಂದು ಆ ವಧು ವರರ ಮಧ್ಯೆ ಅವನು ಮೊಣಕಾಲು ಹಾಕಿದ್ರು. ಮತ್ತೆ ಇನ್ನೊಂದ್ಸರಿ ಅಲ್ಲಿರುವಂತ ಟ್ರಾನ್ಸ್ಲೇಟರ್ ಇನ್ನೊಂದ್ಸರಿ ಹೇಳಿದ್ರು, ಇದು ಮುಂದೆ ಬರಲಿಕ್ಕೆ ಕರೆದಿರುವಂತಹದ್ದು ಯಾರಿಗೆ ಅಂತ ಹೇಳಿದ್ರೆ, ಮದುವೆ ಆಗಿ ನಿಮಗೆ ಮಕ್ಕಳಿಲ್ಲ ಅಂದ್ರೆ ಮುಂದೆ ಬರಬೇಕು. ಆ ವ್ಯಕ್ತಿ ಎಲ್ಲವನ್ನ ಕೇಳಿಸ್ಕೊಂಡು ಮತ್ತೆ ಮೊಣಕಾಲು ಹಾಕಿದ್ರು. ಅಂದ್ರೆ ಅವರಿಗೆ ಮಕ್ಕಳಿದ್ದು ಮೊಮ್ಮಕ್ಕಳು ಇರಬೇಕು ನಮ್ಮ ಪ್ರಾಯದಲ್ಲಿ, ನಾನು ಅಂದ್ಕೊಂಡ ಪ್ರಕಾರ. ಹೀಗೆ 2-3 ಸರಿ ಅನೌನ್ಸ್ ಮಾಡಿದ್ರು. ಕನ್ನಡದಲ್ಲಿ ಆಯಿತು, ಕೊಂಕಣಿಯಲ್ಲಿ ಆಯಿತು, ಆಮೇಲೆ ಮರಾಠಿಯಲ್ಲಿ ಆಯಿತು. ಆ ಮನುಷ್ಯ ಮಾತ್ರ ಎದ್ದು ಹೋಗ್ತಾ ಇಲ್ಲ. ಯಾರೋ ಒಬ್ರು ಹೋಗಿ ಕಿವಿಯಲ್ಲಿ ಹೇಳಿದ್ರು, ನೀವು ನಿಮ್ಮ ಮಕ್ಕಳಿಗೆ ಮಕ್ಕಳಾಗಿಲ್ಲ ಅಂತ ಪ್ರಾರ್ಥನೆ ಮಾಡ್ತಿದ್ರೆ ಇಲ್ಲಿ ಅಲ್ಲ, ಅಲ್ಲೋಗಿ ನಿಂತ್ಕೊಂಡು ಪ್ರೇಯರ್ ಮಾಡಬೇಕು. ಅವ್ರು ಯಾರ ಮಾತನ್ನು ಕೇಳಿಲ್ಲ, ಮತ್ತೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಿದ್ರು. ಆಯಿತು, ಎಲ್ಲರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ನಾನು ಅವ್ರನ್ನ ಬಿಟ್ಬಿಟ್ಟೆ. ಯಾಕಂದ್ರೆ ಅವರಿಗೆ ಪ್ರೇಯರ್ ಮಾಡ್ತಾ ಇಲ್ಲ, ಅವರ ಮಕ್ಕಳಿಗೆ ಮದುವೆ ಆಗಿ ಸುಮಾರು ವರ್ಷ ಆಗಿದೆ. ಯಾಕಂದ್ರೆ ಅವ್ರಿಗೆ 70 ವರ್ಷ ಹತ್ರ ಆಗಿರ್ಬೇಕು ನನ್ನ ಪ್ರಕಾರ ಅಂತ ಆಲೋಚನೆ ಮಾಡಿ ಬಿಟ್ಟು ಬಂದೆ. ಅವ್ರು ನಿಧಾನವಾಗಿ ನನ್ನ ಲೋಬನ್ನು ಹಿಡಿದು ಹೇಳಿದ್ರು, ನನ್ನ ತಲೆ ಮೇಲೂ ಕೈ ಇಟ್ಟು ಪ್ರೇಯರ್ ಮಾಡಿ. ನಾನು ಹೇಳಿದೆ, ನಿಮಗೆಲ್ಲ ನಿಮ್ಮ ಮಕ್ಕಳಿಗೆ ಆದರೆ ಪ್ರೇಯರ್ ಮಾಡಲ್ಲ, ನಿಮ್ಗಾದ್ರೆ ಪ್ರೇಯರ್ ಮಾಡ್ತೀನಿ. ನನಗೆ ಅಲ್ಲ, ನಿಮ್ಮ ವಯಸ್ಸೆಷ್ಟು? 68 ಆಯಿತು. 68 ವರ್ಷಕ್ಕೆ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಫಾದರ್, ಪ್ರೇಯರ್ ಮಾಡಿ. ನಾನು ಪ್ರಾರ್ಥನೆ ಮಾಡಿದೆ, ಹಾಗೆ ಹಿಂದೆ ಬಂದೆ, ಅವ್ರನ್ನೇ ನೋಡಿದೆ. ಅಲ್ಲ, ಈ ವಯಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮಕ್ಕಳಾಗುತ್ತಾ? ಹಾಗಲ್ಲ. ನಿಮ್ಮ ಪತ್ನಿ ಎಲ್ಲಿದ್ದಾರೆ? ಅವರು ಪಕ್ಕದಲ್ಲೇ ಇದ್ದಾರೆ, ಅವ್ರಿಗೆ ನಡಿಲಿಕ್ಕೆ ಆಗಲ್ಲ, ಕೂತ್ಕೊಂಡಿದ್ದಾರೆ ಅಷ್ಟೇ. ಅವ್ರಿಗಾಗೂ ಪ್ರೇಯರ್ ಮಾಡಿ. ಅವರಿಗೂ ಪ್ರೇಯರ್ ಮಾಡಿದೆ. ನನಗೆ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಅಲ್ಲ, ಈ ವಯಸ್ಸಲ್ಲಿ ಪಾಸಿಬಿಲಿಟಿ ಇದೆಯಾ? ಅವಶ್ಯಕತೆ ಇದೆಯಾ? ಈ ವಯಸ್ಸಲ್ಲಿ ಆಗತ್ತಾ? ಎಲ್ಲ ಪ್ರಶ್ನೆಗಳು ಮನಸ್ಸಲ್ಲಿ. ಹಾಗೆ ಅದೇ ಪ್ರಶ್ನೆಯಲ್ಲಿ ಆರಾಧನೆಯನ್ನು ಮುಗಿದು ಬಿಡ್ತು. ಆರಾಧನೆ ಮುಗಿದು ಆದ ನಂತರ ಸುಮಾರು ಒಂದು 7-8 ತಿಂಗಳಾದ್ಮೇಲೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಫಾದರ್, ನನ್ನ ಪರಿಚಯ ನಿಮಗಿರ್ಲಿಕ್ಕಿಲ್ಲ, ನಿಮ್ಮ ಪರಿಚಯ ಮಾತ್ರ ಚೆನ್ನಾಗಿದೆ. ಯಾಕಂದ್ರೆ ನಾನು ಕೇಳಿ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದು ಅಂದರು. ನಾನು ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ನಾನು ಫೋನ್ ಮಾಡ್ತಿರೋದು ಮಹಾರಾಷ್ಟ್ರದಿಂದ. ಆದರೆ ಅವತ್ತು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗ ಅಂತ ಕೇಳಿದ್ರಲ್ಲ, ನನಗೆ ಮಕ್ಕಳೇ ಇಲ್ಲ ಫಾದರ್. ಮದುವೆ ಆಗಿ ಸುಮಾರು ವರ್ಷ ಆಯಿತು, ಮಕ್ಕಳೇ ಇಲ್ಲ. ಈಗ ನಾನು ಮುದಿ ವಯಸ್ಸಿಗೆ ಹತ್ತತ್ರ ಬರ್ತಾ ಇದ್ದೀನಿ. ಡಾಕ್ಟರ್ ಹೇಳಿದ್ದಾರೆ ಇಂಪಾಸಿಬಲ್ ಅಂತ. ಆದರೆ ನೀವು ಹೇಳಿದ್ರಲ್ಲ, ಲೂಕನ ಶುಭ ಸಂದೇಶ 1:39 ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ ಅಂತ ಹೇಳಿದ್ರಲ್ಲ, ದೇವರಿಗೆ ಸಾಧ್ಯ. ಇವತ್ತು ಫೋನ್ ಮಾಡಿದ್ದು ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡಲಿಕ್ಕಲ್ಲ, ದೇವರಿಗೆ ಸಾಧ್ಯ ಅಂತ ಹೇಳಲಿಕ್ಕೆ. ನಮ್ಮ ಮಿಸಸ್ ಇದ್ದಾರಲ್ಲ, ಅವರೀಗ ಗರ್ಭಿಣಿ ಆಗಿದ್ದಾರೆ ಫಾದರ್ ಅಂದರು. ನಂಬಲಿಕ್ಕೆ ಆಗದೆ ಇರುವಂಥ ವಿಷಯ. ನಾನು ಹೇಳಿದೆ, ಇದು ಹೇಗೆ ಸಾಧ್ಯ? ಮಾತೆ ಮರಿಯಮ್ಮನವರು ಗಾಬ್ರಿಯಲ್ ದೂತನಿಗೆ ಕೇಳಿರುವಂಥ ಪ್ರಶ್ನೆ, ಇದು ಆಗುವುದಾದರೂ ಹೇಗೆ? ಸಾಧ್ಯ ಇದೆಯಾ? ಇಂಪಾಸಿಬಲ್. ಆದರೆ ಅವರು ಹೇಳಿದರು, ನಥಿಂಗ್ ಇಸ್ ಇಂಪಾಸಿಬಲ್ ಟು ಗಾಡ್. ದೇವರಲ್ಲಿ ವಿಶ್ವಾಸ ಇಟ್ಟವರಿಗೆ ಯಾವುದು ಅಸಾಧ್ಯ ಎನ್ನುವಂಥದ್ದೇ ಇಲ್ಲ, ಎಲ್ಲವೂ ಸಾಧ್ಯ. ಈ ಸರಿ ಅದೇ ನಂದಗಡಿಗೆ ಹೋದಾಗ ಅವ್ರು ಫೋನ್ ಮಾಡಿದ್ರು, ನನಗೊಂದು ಸ್ವಲ್ಪ ಕಾಲು ನೋವು, ಬರಲಿಕ್ಕಾಗಲ್ಲ, ಮಗುವಿನ ಸಮೇತ ಬರಬೇಕಂತ ಮಾಡಿದ್ದೆ, ಬರಲಿಕ್ಕಾಗಿಲ್ಲ, ಕ್ಷಮಿಸಿ. ಆದರೆ ದೇವರು ನಮ್ಮ ವೃದ್ಧಾಪ್ಯ ಕುಟುಂಬದಲ್ಲಿ ಒಂದು ಮಗುವಿನ ವರವನ್ನು ಕೊಟ್ಟಿದ್ದಾರೆ. ದೇವರು ಗ್ರೇಟ್ ಫಾದರ್. ಎಲ್ಲರೂ ಹೇಳಿದರು, ಡಾಕ್ಟರ್ ಎಲ್ಲ ಹೇಳಿದರು ಇಂಪಾಸಿಬಲ್. ಆದರೆ ದೇವರ ವಾಕ್ಯ ಹೇಳುತ್ತೆ ಪಾಸಿಬಲ್. ನಥಿಂಗ್ ಇಸ್ ಇಂಪಾಸಿಬಲ್ ಟು ಗಾಡ್. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಅವತ್ತಿನ ನಿರ್ಧಾರ ಮಾಡಿದೆ ಒಂದೇ,
ಎಲ್ಲರಿಗಾಗಿ ಪ್ರೇಯರ್ ಮಾಡಬೇಕು. ದೇವರು ಕೊಟ್ಟಿರುವಂಥ ವಿಜ್ಞಾನದ ಜ್ಞಾನ ಮಾತ್ರ ಅಲ್ಲ, ದೈವಿ ಜ್ಞಾನವನ್ನು ಉಪಯೋಗ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ತುಂಬ ಸರಿ ನಾವು ಹಲವು ರೋಗ ರುಜಿನಗಳಿಗೆ ಬಂದಾಗ ಕೊನೆಯ ಕ್ಷಣದಲ್ಲಿ ನಾವು ದೇವರ ಹತ್ರ ಬರ್ತೀವಿ. ಕೊನೆಯ ಕ್ಷಣ ಅದೆಲ್ಲ ಜೀವನ. ಮೊದಲು ನಾವು ದೇವರ ಹತ್ರ ಬರಬೇಕು. ಡಾಕ್ಟ್ರು ಇಂಪಾಸಿಬಲ್ ಅಂತ ಹೇಳಿದ್ರೆ ಆಮೇಲೆ ಇಲ್ಲಿ ಬರೋದಲ್ಲ, ಮೊದಲು ಬರಬೇಕು. ದೇವಾಲಯ ನಾವು ಭೇಟಿ ಮಾಡುವಂಥ ಮೊದಲನೆಯ ಸ್ಥಳ, ನಮ್ಮನ್ನೇ ಪವಿತ್ರೀಕರಿಸುವಂಥ ಮೊದಲನೆಯ ಸ್ಥಳ ಆಗಿದೆ ದೇವಾಲಯ. ದೇವರ ಆ ಪ್ರಸನ್ನತೆಯ ಸ್ಥಳ. ಆದ್ದರಿಂದ 4ನೇ ಸತ್ಯ ಪ್ರಪಂಚ ಹೇಳುವಂತಹದ್ದು ನಾನು ಬಹಳ ಮುಖ್ಯ. ನಾನು ಸುಖವಾಗಿದ್ರೆ ಸಾಕು, ಇನ್ನೊಬ್ಬರಿಗೆ ಏನು ಬೇಕಾದರೂ ಆಗಲಿ, ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ನೆರೆಹೊರೆಯವರು, ನನ್ನ ಬಂಧು ಬಾಂಧವರು ಚೆನ್ನಾಗಿರಬೇಕು, ನನ್ನ ಕುಟುಂಬದವರಿಗೆ ಒಳ್ಳೆ ಕೆಲಸ ಸಿಗಬೇಕು, ಊಟ ಆಹಾರ ನೀರು ಗಾಳಿ ಎಲ್ಲ ಚೆನ್ನಾಗಿ ಬರಬೇಕು. ಅದಕ್ಕೆ ನೋಡಿ, ನಮ್ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ನಾವೇನು ಮಾಡ್ತೀವಿ, ಇನ್ನೊಬ್ಬರು ಮನೆ ಹಾಕ್ತೀವಿ. ನಮ್ಮ ಮನೆ ಮಾತ್ರ ಚೆನ್ನಾಗಿರಬೇಕು. ದೇವರ ವಾಕ್ಯ ಹೇಳುತ್ತೆ ನಮಗೆ, ಇದು ನಾನು ಕೇಂದ್ರಿತ ಜೀವನ ಅಲ್ಲ, ನಾವು ಕೇಂದ್ರಿತ ಜೀವನ. ಅದಕ್ಕೆ ನೋಡಿ, ಕ್ರೈಸ್ತ ಪ್ರಾರ್ಥನೆಗಳು ಒಬ್ಬೊಬ್ಬರೇ ಪ್ರಾರ್ಥನೆ ಮಾಡಲ್ಲ. ಕ್ರೈಸ್ತರು ಏನು ಮಾಡ್ತಾರೆ, ವೈಯಕ್ತಿಕ ಪ್ರಾರ್ಥನೆ ಬಿಟ್ಟು ಸಾಮುದಾಯಿಕ ಪ್ರಾರ್ಥನೆಗಳು, ಬಲಿ ಪೂಜೆ, ಆರಾಧನೆ, ಧ್ಯಾನ ಎಲ್ಲ ಏನು ಪ್ರಿಯರೇ, ಸಮುದಾಯದ ಪ್ರಾರ್ಥನೆಗಳು. ನವೇನ ಏನು, ಸಮುದಾಯದ ಪ್ರಾರ್ಥನೆ, ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಂತಹದ್ದು, ಒಟ್ಟಿಗೆ ಸೇರಿ ನಾವು ಒಟ್ಟಿಗೆ ಜೀವಿಸುವಂತಹದ್ದು. ಆದಿ ಧರ್ಮಸಭೆಯಲ್ಲಿ ಕ್ರೈಸ್ತ ಭಕ್ತರು ಒಟ್ಟಿಗೆ ಸೇರಿ ತಮ್ಮಲ್ಲಿರುವುದೆಲ್ಲವನ್ನ ಮಾರಿ ಹುದುವಾಗಿ ಸಮಾನವಾಗಿ ಎಲ್ಲರೊಂದಿಗೂ ಹಂಚಿಕೊಳ್ತಾ ಇದ್ರು. ಅಲ್ಲಿ ಕೊರತೆ ಇರುವವರು ಯಾರು ಇರಲಿಲ್ಲ. ಪ್ರೇಷಿತರ ಕಾರ್ಯಕಲಾಪಗಳು. ನಾನು ಕೇಂದ್ರಿತ ಅಲ್ಲ, ನಾವು ಕೇಂದ್ರಿತ ಜೀವನ. ಮೂರನೆಯದು, ಹೇಗಾದರೂ ಮಾಡಿ ಗಳಿಸಿಕೊಳ್ಬೇಕು. 5ನೇ ಸತ್ಯ ಪ್ರಪಂಚ ಹೇಳುವಂತಹದ್ದು, ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು, ನನ್ನದಾಗಬೇಕು, ನಾನು ಗಳಿಸ್ಕೊಬೇಕು, ನಾನು ಸುಖವಾಗಿರಬೇಕು. ಸ್ವಾರ್ಥದ ಬದುಕು, ಶೇಖರಣೆ ಮಾಡಿಟ್ಟುಕೊಳ್ಳುವಂತಹದ್ದು ಸ್ವಾರ್ಥದ ಬದುಕು. ದೇವರ ವಾಕ್ಯ ಕೊಡುವಂತ ಸತ್ಯ, ಪವಿತ್ರ ವಾಕ್ಯಗಳು ನಮಗೆ ಹೇಳುವಂತ, ಬೈಬಲ್ ಶ್ರೀಗ್ರಂಥ ಹೇಳುವಂತ ಸತ್ಯ, ಶೇಖರಿಸಿ ಇಟ್ಟುಕೊಳ್ಳುವುದರಲ್ಲಿ ಸಂತೋಷ ಇಲ್ಲ. ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಹೇಳುತ್ತೆ ನಮಗೆ, ದೇವರ ವಾಕ್ಯ ಹೇಳುತ್ತೆ ನಮಗೆ, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ದುಡಿಯಿರಿ. ನಾವೆಲ್ಲ ದುಡಿಯುತ್ತಾ ಇರುವಂತಹದ್ದು ಅಳಿದು ಹೋಗುವ ಆಹಾರಕ್ಕಾಗಿ. ಪ್ರಿಯರೇ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರಿ, ಮಧ್ಯಾಹ್ನ ಹಸಿವಾಯ್ತು, ಮಧ್ಯಾಹ್ನ ಊಟ ಮಾಡಿದ್ರಿ, 4 ಗಂಟೆಗೆ ಮತ್ತೆ ಟೀ ಕುಡಿಬೇಕಾದ್ರೆ ಬಿಸ್ಕೆಟ್ ಮುಳುಗಿಸ್ಬೇಕು ಅಂತ ಅನಿಸ್ತು. ಈಗ ಕೂತ್ಕೊಂಡಿದ್ದೀರಾ, ಊಟದ ಬಗ್ಗೆ ಮಾತಾಡಿದ ಮತ್ತೆ ಹಸಿವಾಗ್ತಾ ಬರುತ್ತೆ. ಹಸಿವಿಗೆ ಕೊನೆ ಇಲ್ಲ ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಮಗೆ ದೇವರ ವಾಕ್ಯನೂ ಹೇಳುತ್ತೆ, ಹಳೆಯ ಒಡಂಬಡಿಕೆಯಲ್ಲಿ ಓದ್ತಾ ಹೋದ್ರೆ ದೇವರ ವಾಕ್ಯ ನಮಗೆ ಬಿಡಿ ಬಿಡಿಯಾಗಿ ಹೇಳ್ತಾ ಹೋಗುತ್ತೆ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಬೇಡಿ, ಪವಿತ್ರವಾಗಿರುವ ಜೀವನ ಅಂದ್ರೆ ನಿತ್ಯ ಜೀವನ. ಶೇಖರಿಸಿಟ್ಕೊಳ್ತಾ ಹೋಗಬೇಡಿ, ಇರುವುದರಲ್ಲಿ ಹಂಚಿಕೊಳ್ತಾ ಹೋಗಿ. ಪ್ರಿಯರು, ಎಲ್ಲಿ ಸಂತೋಷ? ನಾವೊಬ್ಬರೇ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಸಂತೋಷ ಇಲ್ಲ. ಆ ಒಬ್ಬರ ಊಟವನ್ನ 4 ಜನರೊಂದಿಗೆ ಹಂಚಿಕೊಂಡಾಗ ಅಲ್ಲಿ ಏನೋ ಒಂದು ರೀತಿಯ ಸಂತೋಷ. ಒಂದ್ಸರಿ ಒಬ್ಬ ಹೆಸರಂತ ಪ್ರಬೋಧಕರು ತನ್ನ ಪ್ರಬೋಧನೆಯಲ್ಲಿ ಹೀಗೆ ಹೇಳ್ತಾ ಇದ್ರು. ಒಂದ್ಸರಿ ಒಂದು ಕ್ರಿಸ್ಮಸ್ ಆಚರಣೆಯನ್ನ ಮಾಡ್ತಾ ಇದ್ರಂತೆ. ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಕಪ್ ಕೇಕ್ ತಗೊಂಡಿದ್ರು. ಸಣ್ಣ ಕಪ್ ಕೇಕ್ ತಗೊಂಡಿದ್ರು, ಒಬ್ರಿಗೆ ಕೊಡೋಣ ಅಂತ. ಅಲ್ಲಿ ನೋಡಿದ್ರೆ ಮಕ್ಕಳ ರಾಶಿನೇ ಇದೆ, ತುಂಬಾ ಜನ ಮಕ್ಕಳಿದ್ದಾರೆ. ಹೇಗೆ ಈ ಮಕ್ಕಳಿಗೆಲ್ಲ ಕೇಕ್ ಕೊಡೋದು? ಅದಕ್ಕೆ ಏನ್ ಮಾಡ್ದ, ಅವರು ಒಬ್ರನ್ನೇ ಕರೆದ್ಬಿಟ್ಟು, ಆ ಹುಡುಗನ ಕರೆದ್ಬಿಟ್ಟು, ನೋಡ್ಬಿಟ್ಟ, ಇದು ನಿನಗೆ ಕೇಕು, ಆಮೇಲೆ ಎಲ್ಲರೂ ಹೋದ್ಮೇಲೆ ತಿನ್ಬೇಕು ಅಂತ ಹೇಳಿ ಕೊಟ್ರಂತೆ. ಆ ಹುಡುಗ ಏನ್ ಮಾಡ್ದ ಗೊತ್ತಾ, ಅದನ್ನ ಚೆನ್ನಾಗಿ ಮಾಡಿ ಎಲ್ಲ ಪುಡಿ ಮಾಡಿ ಅಲ್ಲಿರುವಂತ ಎಲ್ಲ ಮಕ್ಕಳಿಗೂ ಹಂಚ್ಕೊಟ್ಟ. ನಾನು ಮತ್ತೆ ನೀವಾಗಿದ್ರೆ ಏನ್ ಮಾಡ್ತಾ ಇದ್ವಿ, ಹೌದಾ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಪಾಕೆಟಲ್ಲಿ ಇಟ್ಕೊಂಡು ಎಲ್ಲರೂ ಹೋದ್ಮೇಲೆ ಆಮೇಲೆ ತಿಂತಾ ಇದ್ವಿ. ಪಾಕೆಟಿಂದ ತೆಗಿಬೇಕಾದ ಕಪ್ ಕೇಕ್ ಏನಾಗ್ತಿತ್ತು, ಪುಡಿ ಕೇಕ್ ಆಗ್ತಾ ಇತ್ತು. ಅದು ನಮಗೂ ಅಲ್ಲ ಅವರಿಗೂ ಅಲ್ಲ, ಏನೇನೋ ಆಗ್ತಾ ಇತ್ತು. ಆದರೆ ಪ್ರಿಯರೇ, ಹಂಚಿಕೊಳ್ಳುವ ಸಂಸ್ಕೃತಿಯಿಂದ ಇವತ್ತು ನಾವು ದೂರ ಸರಿತಾ ಇದ್ದೀವಿ. ಇವತ್ತು ನಮ್ಮಲ್ಲಿ ತುಂಬ ಜನ ಒಂದು ರೀತಿಯ ಡಿಪ್ರೆಷನ್ಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಹಂಚ್ಕೊಳ್ಳಿಕ್ಕೆ ಟೈಮೇ ಇಲ್ಲ, ಅವರಿಗೆ ಮಾತಾಡಲಿಕ್ಕೆ ಟೈಮೇ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿ, ಹಂಚಿಕೊಳ್ಳುವುದರಲ್ಲಿ ಸಂತೋಷ. ನಿಮಗಿರುವುದನ್ನ ಹಂಚ್ಕೊಳ್ಳಿ. ಕೊಡಬೇಕಾದ್ರೆ ಏನು ಕೊಡಬೇಕು? ಇರುವುದರಲ್ಲಿ ಒಳ್ಳೆಯದನ್ನ ಕೊಡಿ. ದೇವರ ವಾಕ್ಯ ಹೇಳುವಂತ ಸತ್ಯ. ಇವತ್ತು ನಾವೆಂತಹ ಒಂದು ಸುಳ್ಳನ್ನ ಕಾಣ್ತಾ ಇದ್ದೀವಿ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ, ಸತ್ಯಕ್ಕೆ ವಿರುದ್ಧವಾಗಿರುವ
ಸತ್ಯದಂತೆಯೇ ಕಾಣುವಂಥ ಸುಳ್ಳಿನ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಯಾರೋ ಒಬ್ರು ಒಂದಿನ ನನ್ನ ಭೇಟಿ ಮಾಡಿದಾಗ ಹೇಳ್ತಾ ಇದ್ರು, ನಾನು ಮೊಟ್ಟೆ ತಿನ್ನೋದೇ ಬಿಟ್ಬಿಟ್ಟಿದ್ದೇನೆ ಫಾದರ್. ನಾನು ಕೇಳಿದೆ ಯಾಕೆ? ಮೊದಲೆಲ್ಲ ಮೊಟ್ಟೆಗಳು ಒರಿಜಿನಲ್ ಮೊಟ್ಟೆ ಬರ್ತಾ ಇತ್ತು, ಇವತ್ತೆಲ್ಲ ಏನು ಮೊಟ್ಟೆ ಬರ್ತಿದೆ? ಪ್ಲಾಸ್ಟಿಕ್ ಮೊಟ್ಟೆ ಬರ್ತಾ ಇದೆ. ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟ್ ಗೊತ್ತಾಗ್ತಾನೆ ಇಲ್ಲ. ಇನ್ಯಾರೋ ಹೇಳಿದ್ರು ನಾವೀಗ ಯಾವಾಗಲೂ ಬರೀ ಚಪಾತಿನೇ ತಿನ್ನೋದು, ಅನ್ನ ತಿನ್ನೋದನ್ನು ಬಿಟ್ಟಿದ್ದೀವಿ. ಯಾಕೆ ಅಂದರೆ ಎಲ್ಲ ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇದೆ. ಯಾವುದು ಪ್ಲಾಸ್ಟಿಕ್ ಅಕ್ಕಿ ಯಾವುದು ಒರಿಜಿನಲ್ ಅಕ್ಕಿ ಗೊತ್ತಾಗ್ತಾ ಇಲ್ಲ. ಸತ್ಯದಂತೆ ಕಾಣುವಂಥ ಸುಳ್ಳು ವಂಚನೆ ಮಾಡುವಂಥದ್ದು. ಹಾಗಾದರೆ ಪ್ರಿಯರೇ, ನಾವೇನು ಮಾಡಬೇಕು? ಕ್ರೈಸ್ತರಾಗಿರುವಂಥ ನಾವು ಇಂತಹ ಯುಗದಲ್ಲಿ ಬದುಕ್ತಾ ಇರಬೇಕಾದ್ರೆ ಹೇಗೆ ನಾನು ಮತ್ತು ನೀವು ಪವಿತ್ರ ಜೀವನವನ್ನು ಜೀವಿಸು. ಅದಕ್ಕೆ ನಾನು ಹೇಳಿದ್ದು, ಇದು ಒಂದು ಹೋರಾಟ, ಇದೊಂದು ಕಾದಾಟ. ಕ್ರೈಸ್ತ ಜೀವನ ಕಾದಾಟ. ನಮ್ಮ ಕ್ರೈಸ್ತಿಯ ಮೌಲ್ಯಗಳಿಗಾಗಿ ನಾವು ಜೀವಿಸ್ತಾ ಇರಬೇಕಾದ್ರೆ ಇದು ನೇರವಾಗಿರುವಂಥ ಒಂದು ಹೋರಾಟ. ಏನು ಮಾಡಬೇಕು? ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯ ವಾಕ್ಯ 11ರಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಸೈತಾನ ನಿಮಗೆ ಒಡ್ಡುವಂಥ ಎಲ್ಲ ಕುತಂತ್ರಗಳ ವಿರುದ್ಧವಾಗಿ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ಕೊಡುವ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿ. ದೇವರು ಕೊಡುವಂಥ ಎಲ್ಲ ಅಸ್ತ್ರಗಳನ್ನು ಧರಿಸಿಕೊಳ್ಳಿ. ಏನು ಅಸ್ತ್ರಗಳು? 7 ಅಸ್ತ್ರಗಳನ್ನು ದೇವರ ವಾಕ್ಯ ನಮಗೆ ಕೊಡುತ್ತೆ. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯದಲ್ಲಿ ಮೊದಲನೇ ಅಸ್ತ್ರ, ಸತ್ಯವೆಂಬ ನಡುಕಟ್ಟನ್ನು ಕಟ್ಕೊಬೇಕು. ನೀತಿ ಎಂಬ ರಕ್ಷಣೆಯ ಕವಚವನ್ನು ಧರಿಸ್ಕೊಳ್ಬೇಕು. ನಿರಂತರವಾಗಿ ಸತ್ಯವೆಂಬುವಂಥ ನಡುಕಟ್ಟನ್ನು ಕಟ್ಟಬೇಕು. 2ನೇದು, ನೀತಿ ಎಂಬ ರಕ್ಷಾ ಕವಚವನ್ನು ಧರಿಸ್ಕೊಳ್ಬೇಕು. 3ನೇದು, ಯಾವಾಗಲೂ ಶಾಂತಿಯ ಶುಭ ಸಂದೇಶವನ್ನು ನಮ್ಮ ಕೈಗಳಲ್ಲಿ ಹಿಡಿದು ಅದೇ ಜೀವನವಾಗಿಸಬೇಕು. ಶಾಂತಿಯ ಶುಭ ಸಂದೇಶ ಅಂತ ಹೇಳಿದಾಗ ಪ್ರಿಯರೇ, ಯಾವಾಗಲೂ ಬೈಬಲ್ ಹಿಡ್ಕೊಂಡು ತಿರುಗಾಡೋದಲ್ಲ, ಬೈಬಲ್ ಪ್ರಬೋಧಿಸುವುದಲ್ಲ, ಬದಲಾಗಿ ನಡೆದಾಡುವ ಶುಭ ಸಂದೇಶ ನಾನು ಮತ್ತೆ ನೀವಾಗಬೇಕು. 4ನೇದು, ಶ್ರದ್ಧೆ ಎನ್ನುವಂತಹ ಪಾದರಕ್ಷೆಯನ್ನು ಧರಿಸಿಕೊಳ್ಳಬೇಕು. 5ನೇದು, ವಿಶ್ವಾಸ ಎಂಬ ಗುರಾಣಿಯನ್ನು ಯಾವಾಗಲೂ ಮುಂದೆ ಹಿಡಿಬೇಕು. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು, ಹೆಲ್ಮೆಟ್ ಅನ್ನು ಯಾವಾಗಲೂ ಧರಿಸ್ಕೊಳ್ಬೇಕು. 7ನೇದು ಬಹಳ ಮುಖ್ಯ ಪ್ರಿಯರೇ, ಮನೆಗಳಲ್ಲಿ ಇದೊಂದನ್ನು ನಾವು ಪ್ರತಿದಿನ ಓದ್ತಾ ಬರಬೇಕು. ಅದೇ ದೇವರ ವಾಕ್ಯ ಎಂಬ ಖಡ್ಗವನ್ನು ಹಿಡ್ಕೊಳ್ಬೇಕು. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಹಿಡ್ಕೊಳ್ಬೇಕು. ನಮ್ಮ ಯುದ್ಧವನ್ನು ಆರಂಭ ಮಾಡಬೇಕು. ಲೂಕನ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 35ರಲ್ಲಿ ಹೇಳುತ್ತೆ, ನಿಮ್ಮ ದೀಪಗಳು ಯಾವಾಗಲೂ ಉರಿತಾ ಇರಬೇಕು. ಯಾರು ಕ್ರೈಸ್ತರು ಅಂತ ಹೇಳಿದ್ರೆ ಪ್ರಿಯರೇ, ನಗುತ್ತಾ ಇರುವಂಥವರು, ಪುನರುತ್ಥಾನ ಹೊಂದಿರುವ ಕ್ರಿಸ್ತನಲ್ಲಿ ವಿಶ್ವಾಸವಿಡುವಂಥವರು ಕ್ರೈಸ್ತರು. ಅಂದ್ರೆ ನಮ್ಮ ಜೀವನದಲ್ಲಿ ಸೋಲುಗಳೇ ಜೀವನ ಅಲ್ಲ, ದುಃಖಗಳೇ ಜೀವನವಲ್ಲ, ನೋವುಗಳೇ ಜೀವನವಲ್ಲ, ರೋಗ ರುಜಿನಗಳೇ ಜೀವನವಲ್ಲ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡುವಂಥದ್ದೇ ಜೀವನ, ಅದು ಪವಿತ್ರ ಜೀವನ. ಹಾಗಾದರೆ ನಿಮ್ಮ ದೀಪಗಳು ಉರಿಯುತ್ತಲಿರಬೇಕು. ಒಬ್ಬ ಕ್ರೈಸ್ತ ಒಂದು ಊರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರು ಭರವಸೆಯ ಕಿರಣ. ಒಂದು ಊರಲ್ಲಿ ಒಂದು ಕ್ರೈಸ್ತ ಕುಟುಂಬ ಇದೆ ಅಂತ ಹೇಳಿದ್ರೆ ಆ ಇಡೀ ಊರಿಗೆ ಒಂದು ಭರವಸೆ, ಆ ಇಡೀ ಊರಿಗೆ ಒಂದು ರೀತಿಯ ಚೈತನ್ಯ ಕೊಡುವಂಥ ಕುಟುಂಬ. ಆದರೆ ನಿಮ್ಮ ದೀಪಗಳೇ ಆರಿ ಹೋಗ್ತಾ ಇದ್ರೆ ಯಾರಿಗೆ ಮತ್ತು ಬೆಳಕು ಕೊಡಲಿಕ್ಕೆ ಸಾಧ್ಯ? ಈ ಭೂಮಿಗೆ ಉಪ್ಪಾಗಿರುವಂಥ ಕ್ರೈಸ್ತ ಕುಟುಂಬಗಳ ಉಪ್ಪೆ ರುಚಿಯನ್ನು ಕಳೆದುಕೊಂಡು ಹೋಗಿರ್ಬೇಕಾದ್ರೆ ಎಲ್ಲಿಗೆ ಮತ್ತು ರುಚಿ ಕೊಡಲಿಕ್ಕೆ ಸಾಧ್ಯ ಪ್ರಿಯರೇ? ಎಲ್ಲಿಗೆ ರುಚಿ ಕೊಡಲಿಕ್ಕೆ ಸಾಧ್ಯ? ಹಾಗಾದರೆ ಮತ್ತೆ ನಿಮ್ಮ ದೀಪಗಳಿಗೆ ಎಣ್ಣೆಯನ್ನು ಹಾಕ್ತಾ ಹೋಗಿ, ಅದು ಪವಿತ್ರ ಜೀವನದ ಎಣ್ಣೆ. ಮತ್ತೆ ನಿಮ್ಮ ಎಣ್ಣೆಗೆ, ನಿಮ್ಮ ಉಪ್ಪಿಗೆ ರುಚಿ ಕೊಡ್ತಾ ಹೋಗಿ, ಅದು ಪವಿತ್ರ ಜೀವನವೆಂಬ ರುಚಿ ಕೊಡಿ. ಹೊಸ ಜೀವನವನ್ನು ಆರಂಭ ಮಾಡಿ. ಅದಕ್ಕೆ ನಾವು ಪ್ರವೇಶ ಗೀತೆ ಹಾಡಿದ್ವಿ. ಹೊಸ ಗೀತೆಯನ್ನು ಹಾಡಿ, ಯಾಕಂದ್ರೆ ಹಳೆ ಗೀತೆ ಹಾಡಿ ಹಾಡಿ ಸಾಕಾಗಿದೆ. ಹೊಸ ಗೀತೆಯನ್ನು ಹಾಡಿ, ಇದುವರೆಗೆ ಜೀವಿಸಿದ ಜೀವನ ಸಾಕು, ಹೊಸ ಜೀವನವನ್ನು ಆರಂಭ ಮಾಡಿ. ಏನದು ಹೊಸ ಜೀವನ? ಪವಿತ್ರ ಜೀವನವನ್ನು ಆರಂಭ ಮಾಡಿ. ಪವಿತ್ರ ಜೀವನವನ್ನು ಆರಂಭ ಮಾಡಿ. ಯಾರೊಬ್ರು ಒಂದ್ಸರಿ ಹೇಳ್ತಾ ಇದ್ರು, ಯಾಕೆ ಫಾದರ್ ಪಾಪ ನಿವೇದನೆ ಮಧ್ಯೆ ಆಗಬೇಕು? ಕೊನೆಗೆ ಎಲ್ಲಾದ್ರೂ ರೋಗ ಬಂದು ಡಾಕ್ಟರ್ ಇಂಪಾಸಿಬಲ್ ಅಂತ ಹೇಳಿದಾಗ ತಕ್ಷಣ ಹೋಗಿ ಡಾಕ್ಟರ್ ನಮ್ಮ ಫಾದರ್ ಹತ್ರ ಹೋಗಿ ಒಂದು ಒಳ್ಳೆ ಪಾಪ ನಿವೇದನೆ ಆಗ್ಬೋದು. ಒಂದು ನೆನ್ಪಿಟ್ಕೊಳ್ಳಿ ಪ್ರಿಯರೇ, ವಸ್ತುಗಳನ್ನು ತರಬೇಕಾದ್ರೆ 2 ಭಾಳ ಇಂಪಾರ್ಟೆಂಟ್. ಏನು ಭಾಳ ಇಂಪಾರ್ಟೆಂಟ್? ಒಂದು ಎಕ್ಸ್ಪೈರಿ ಡೇಟು ಮತ್ತು ರೇಟು, 2 ಭಾಳ ಇಂಪಾರ್ಟೆಂಟ್. ಯಾಕಂದರೆ ರೇಟ್ ಜಾಸ್ತಿ ಇದ್ದರೆ ಆಫರ್ ಹುಡ್ಕೊಂಡು ಹೋಗ್ತೀವಿ. ಎಕ್ಸ್ಪೈರಿ ಡೇಟ್ ಆಗಿದ್ರೆ ಖಂಡಿತವಾಗಿ ಆ ವಸ್ತುಗಳು ನಮ್ಮ ಜೀವವನ್ನು ಹಾನಿಗೊಳಿಸುತ್ತೆ, ಆರೋಗ್ಯವನ್ನು ಕೆಡಿಸುತ್ತೆ. ಅದೇ ರೀತಿಯಲ್ಲಿ ಇಲ್ಲಿರುವ ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಎಕ್ಸ್ಪೈರಿ ಡೇಟ್ ಯಾವಾಗ ಬರುತ್ತೆ ಅಂತ. ನಾನೊಂದು ಧರ್ಮ ಕೇಂದ್ರಕ್ಕೆ
ಧರ್ಮ ಗುರುಗಳಾಗಿ ಟ್ರಾನ್ಸ್ಫರ್ ಆಗಿ ಹೋದಾಗ ಹಿಂದೆ ಇರುವಂಥ ಯಾಜಕರು ನಂಗೆ ಹೇಳಿದರು, ಫಾದರ್ ನೀವೊಂದು ತಿಂಗಳು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು. ಯಾಕೆ ಅಂತ ಕೇಳಿದೆ. ಒಬ್ಬರು ಅಜ್ಜಿ ಇದ್ದಾರೆ, ತುಂಬ ಸೀರಿಯಸ್ ಇದ್ದಾರೆ, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ನಾನು 1 ವಾರ ಅಲ್ಲೇ ಇದ್ದೆ. ಅಜ್ಜಿಗೆ ಫೋನ್ ಮಾಡಿದೆ, ಅಮ್ಮ ಇಂಕಶಾಸೈ. ಅವ್ರು ಹೇಳಿದ್ರು, ಬರಿಯಾ ಸಾಪುತ್ತಾ, ಚೆನ್ನಾಗಿದ್ದೀನಿ. 15 ದಿನ ಆಯಿತು. ಮತ್ತೆ ಮನೆಗೆ ಹೋಗಿ ಭೇಟಿ ಮಾಡಿದೆ, ಅಜ್ಜಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಅವ್ರು ಚೆನ್ನಾಗಿದ್ರು. 1 ತಿಂಗಳಾದಮೇಲೆ ಎಲ್ಲೊಂದು ಕಡೆ ಹೋಗಬೇಕಿತ್ತು, ಅವ್ರನ್ನ ಭೇಟಿ ಮಾಡಿದೆ. ಅಜ್ಜಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಓ ನಾನು ಚೆನ್ನಾಗಿದ್ದೀನಿ. ಹೋಗ್ತಾ ಇರಬೇಕಾದ್ರೆ ಫೋನ್ ಬಂತು, ಯಾಕೋ ಅಜ್ಜಿ ಸ್ವಲ್ಪ ಏರುಪೇರಾಗಿದೆ ಆರೋಗ್ಯದಲ್ಲಿ, ಏನು ಇವತ್ತು ನಾಳೆ ನಂತರ ಇದೆ ಫಾದರ್. ತಕ್ಷಣ ವಾಪಸ್ ಬಂದೆ, ಮತ್ತೆ ಕೇಳಿದೆ, ಅಜ್ಜಿ ಹೇಗಿದ್ದೀರಾ? ಈಗ ಸ್ವಲ್ಪ ಬೆಟರ್, ಪರವಾಗಿಲ್ಲ ಆರೋಗ್ಯ ಅಂದರು. 3 ವರ್ಷ ವೇಟ್ ಮಾಡಿದ್ವಿ, ಅಜ್ಜಿ ಏನೂ ಆಗಿಲ್ಲ, ಆರಾಮ್ಸೆ ಇದ್ರು. ಅದಕ್ಕಿಂತ ಮುಂಚೆ ಮಧ್ಯ 6 ವಿಕೆಟ್ ಬಿದ್ದೋಯ್ತು, ಗಟ್ಟಿಮುಟ್ಟಿರುವಂಥ ವಿಕೆಟ್. ಎಲ್ಲರೂ ಆಲೋಚನೆ ಮಾಡಿದ್ದೇನು, ಅಜ್ಜಿಗೆ 82 ವಯಸ್ಸಾಗಿದೆ, ಆರೋಗ್ಯ ಚೆನ್ನಾಗಿಲ್ಲ, ಇವತ್ತೋ ನಾಳೆನೋ ಆಸ್ಗಿ ಪಲಂಗಿ ಹೀಗೆ ಇತ್ತು. ಆದರೆ ಅಜ್ಜಿ ಗಟ್ಟಿಯಾಗಿ ಇನ್ನೂ 3 ವರ್ಷ ಬದುಕಿದ್ರು, ಏನೂ ಆಗಿಲ್ಲ. ಪ್ರಿಯರೇ, ನಾವು ಆಲೋಚನೆ ಮಾಡೋದೇ ಬೇರೆ, ದೇವರ ಆಲೋಚನೆ ಮಾಡೋದೇ ಬೇರೆ. ನಾವು ಕ್ಯಾಲ್ಕುಲೇಷನ್ ಮಾಡ್ತಿರೋದೇ ಬೇರೆ, ದೇವರ ಯೋಚನೆಗಳೇ ಬೇರೆ. ಅದಕ್ಕೆ ಎಕ್ಸ್ಪೈರಿ ಡೇಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾಳೆ ಪವಿತ್ರ ಜೀವನ ಜೀವಿಸೋಣ ಅಂತ ಆಲೋಚನೆ ಮಾಡಿಬಿಡಿ, ಇವತ್ತೇ ಲಾಸ್ಟ್ ಡೇಟ್, ಗೊತ್ತಿಲ್ಲ ಯಾವಾಗ ಏನು ಅಂತ ಗೊತ್ತಿಲ್ಲ ನಮಗೆ. ಆ ಕಾರಣಕ್ಕಾಗಿ ಪ್ರತಿದಿನ ನಾನು ಮತ್ತೆ ನೀವು ಪವಿತ್ರ ಜೀವನವನ್ನು ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರಬೇಕು. ಪ್ರತಿದಿನ ಪ್ರತಿ ಕ್ಷಣ ಹೊಸ ನಿರ್ಧಾರಗಳನ್ನು ಮಾಡುವುದಲ್ಲ, ಇದ್ದ ನಿರ್ಧಾರಕ್ಕೆ ಬದ್ಧರಾಗಿ ಜೀವಿಸಬೇಕು. ನಿಮ್ಮ ದೀಪಗಳು ಯಾವಾಗಲೂ ಉರಿತಾ ಇರಲಿ. 2ನೇ ಸತ್ಯ ನಮ್ಗೆ ಹೇಳುವಂತಹದ್ದು ದೇವರ ವಾಕ್ಯ. ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರ 5ನೇ ವಾಕ್ಯ 22ರಲ್ಲಿ, ಕೆಟ್ಟದ್ದನ್ನ ಬಿಟ್ಟು ಬಿಡಿ, ಒಳ್ಳೆಯದನ್ನ ಮಾಡ್ತಾ ಹೋಗಿ. ಪೋಪ್ ಜಗದ್ಗುರುಗಳು ಒಂದು ಪ್ರೇಷಿತ ಪತ್ರವನ್ನ ಬರೆಯುತ್ತಾ ಹೀಗೆ ಹೇಳ್ತಾರೆ, ಸಂತೋಷಿಸಿ ಆನಂದಿಸಿ ಪ್ರೇಷಿತ ಪತ್ರವನ್ನ ಬರಿತಾ ಇರ್ಬೇಕಾದ್ರೆ ಹೀಗೆ ಹೇಳ್ತಾರೆ, ಸಂತರು ನಾವಾಗಬೇಕು. ನೀವೇನ್ ಮಾಡ್ಬೇಕು ಅಂತೇಳಿ ಇನ್ನೊಬ್ಬರ ಮನೆಗೆ ಹೋಗಿ ಅಥವಾ ಇನ್ನೊಬ್ರು ಒಟ್ಟಿಗೆ ಸೇರಿದಾಗ ಅವರ ಬಗ್ಗೆ ಕೆಟ್ಟದನ್ನ ಮಾತನಾಡೋ ಬದಲು ಒಳ್ಳೆದನ್ನ ಮಾತಾಡ್ಲಿಕ್ಕೆ ಹೋಗಿ. ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗದೆ ಇರ್ಬೋದು, ನಿಮಗೆ ಪರವಾಗಿಲ್ಲ, ಮಾಡಬೇಡಿ, ಒಳ್ಳೇದು ಮಾಡಬೇಡಿ, ಆದರೆ ಕೆಟ್ಟದನ್ನ ಮಾತ್ರ ಮಾಡಬೇಡಿ. ಇನ್ನೊಬ್ಬರ ಬಗ್ಗೆ ಒಳ್ಳೇದು ಮಾತಾಡ್ಲಿಕ್ಕೆ ಏನೂ ಇಲ್ಲದೆ ಇರ್ಬೋದು, ಪರವಾಗಿಲ್ಲ, ಮಾತಾಡಬೇಡಿ, ಆದರೆ ಕೆಟ್ಟದನ್ನು ಮಾತ್ರ ಮಾತಾಡಬೇಡಿ. ಅದು ನಮಗೆ ಪವಿತ್ರ ಜೀವನಕ್ಕೆ ಇಡುವಂಥ ಮೊದಲನೇ ಹೆಜ್ಜೆ. ಕೆಟ್ಟದ್ದನ್ನು ಬಿಟ್ಟು ಬಿಡಿ. ಯಾವುದು ಕ್ರೈಸ್ತ ಜೀವನಕ್ಕೆ ಸೂಕ್ತ ಅಲ್ಲ ಅದನ್ನು ಬಿಟ್ಟು ಹೊಸ ಜೀವನವನ್ನು ಆರಂಭ ಮಾಡಿ. ಅದಕ್ಕೆ ನಾವು ಹಾಡಿದ್ದು ಹೊಸ ಗೀತೆಯನ್ನು ಹಾಡಿ. ಬರೀ ಗೀತೆ ಹಾಡಿದ್ರಾಗಲ್ಲ, ಹೊಸ ಜೀವನವನ್ನು ಆರಂಭ ಮಾಡಿ. ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರದಲ್ಲಿ 5ನೇ ವಾಕ್ಯ 6 ಹೇಳುತ್ತೆ, ನಿದ್ದೆ ಮಾಡದೆ ಸ್ವಸ್ಥ ಚಿತ್ತರಾಗಿರಿ. ನಿದ್ದೆ ಮಾಡ್ತಾ ಇರಬೇಡಿ, ಸ್ವಸ್ಥ ಚಿತ್ತರಾಗಿರಿ. ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ತಂದೆಯಾಗಿ, ಒಬ್ಬ ಕ್ರೈಸ್ತ ತಂದೆಯಾಗಿ ಏನು ಮಾಡಬೇಕು, ಜವಾಬ್ದಾರಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕ್ರೈಸ್ತ ತಾಯಿಯಾಗಿ ಏನು ಮಾಡಬೇಕು, ಜವಾಬ್ದಾರಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕ್ರೈಸ್ತ ಯುವಕನಾಗಿ ಏನು ಮಾಡಬೇಕು, ಯುವತಿಯಾಗಿ ಏನು ಮಾಡಬೇಕು, ಒಬ್ಬ ಕ್ರೈಸ್ತ ಮಗುವಾಗಿ ಏನು ಮಾಡಬೇಕು, ಮಕ್ಕಳಾಗಿ ಏನು ಮಾಡಬೇಕು, ಒಬ್ಬ ಕ್ರೈಸ್ತ ಕುಟುಂಬದ ಸದಸ್ಯನಾಗಿ ಏನು ಮಾಡಬೇಕು. ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ನಮಗೆ ಕೊಡುವಂತಹ ವಿಶೇಷವಾಗಿರುವಂಥ ಕರೆ. ಮಾರ್ಕನ ಶುಭ ಸಂದೇಶ 13ನೇ ವಾಕ್ಯ 35ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ಎಚ್ಚರವಾಗಿರಿ. 24x7 ಎಚ್ಚರವಾಗಿರಿ. ಕಳ್ಳ ಯಾವಾಗ ಬರ್ತಾನೆ ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ಯಾವಾಗಲೂ ಎಚ್ಚರ ಆಗಿರಿ. CCTV ಕ್ಯಾಮರಾ ಹಾಕಿದೀವಂತ ನಿದ್ದೆ ಮಾಡ್ತಾ ಇರಬೇಡಿ, ಎಚ್ಚರ ಆಗಿರಿ. ನಿಮ್ಮ ಮನೆಗೆ CCTV ಕ್ಯಾಮರಾ ಹಾಕ್ಬೋದು, ಅಂಗಡಿ ಮಳಿಗೆಗೆ ಹಾಕ್ಬೋದು, ಜೀವನಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪೈರಿ ಡೇಟ್ ಯಾವಾಗ ಬರುತ್ತೆ ಯಾರಿಗೆ ಗೊತ್ತಿಲ್ಲ. ಯಾವಾಗಲೂ ರೆಡಿಯಾಗಿರಿ. ದೇವರು ಕರೆದಾಗ ಸಂತೋಷವಾಗಿ ಸ್ವೀಕಾರ ಮಾಡಲಿಕ್ಕೆ 24x7 ಸಿದ್ಧರಾಗಿರಿ. ಅದೇ ಪವಿತ್ರ ಬಾಳು ಪ್ರಿಯರೇ, ಅದೇ ಪವಿತ್ರ ಬಾಳು. ಪ್ರಾರ್ಥನೆ ಮಾಡಿ. ಪುಣ್ಯಕ್ಷೇತ್ರಗಳಿಂದ ಪುಣ್ಯಕ್ಷೇತ್ರಕ್ಕೆ ತಿರುಗೋಡೋದನ್ನು ಬಿಟ್ಟು ನಿಮ್ಮ ಮನೆಗಳಲ್ಲಿ, ನಿಮ್ಮ ದೇವಾಲಯದಲ್ಲಿ ಎಲ್ಲಿ ಹೋಗ್ತಿರೋ ಅಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರಿಯರೇ. ನಿಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿ. ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಪ್ರತಿದಿನ ನಡೆಯುತ್ತೆ, ತಪ್ಪದೆ ನಡೆಯುತ್ತೆ, ಮನಸ್ಸನ್ನು ಕೇಂದ್ರೀಕರಿಸಿ ಪ್ರಾರ್ಥನೆ ಮಾಡ್ತಾರೆ, ಆ ಕುಟುಂಬಗಳಲ್ಲಿ ಕಷ್ಟ ಬರೋದಿಲ್ಲ ಅಂತ ಹೇಳಲ್ಲ, ಆ ಕುಟುಂಬಗಳ ರೋಗಗಳು ಬರೋದಿಲ್ಲ ಅಂತ ಹೇಳಲ್ಲ, ಆ ಕುಟುಂಬಗಳಲ್ಲಿ ಸೋಲು ಬರೋದಿಲ್ಲ ಅಂತ ಹೇಳಲ್ಲ. ಅವರ ಪವಿತ್ರ ಜೀವನದ ಸಂಕೇತ ಪ್ರಾರ್ಥನೆ ಆಗಿರೋದ್ರಿಂದ ಅದೆಲ್ಲವನ್ನು ಎದುರಿಸಿ ಗೆಲ್ಲಲಿಕ್ಕೆ
ಪ್ರಭುವೇ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾ ಬರ್ತಾರೆ. ನಿಮ್ಮ ರೋಗ ರುಜಿನಗಳನ್ನು ಎದುರಿಸಿ ಗೆಲ್ಲಿಕ್ಕೆ ಶಕ್ತಿಯನ್ನು ದೇವರೇ ಕೊಡ್ತಾರೆ. ಆದ್ದರಿಂದ ಪ್ರೀತಿಯ ಬಂಧು ಬಾಂಧವರೇ, ಪ್ರಾರ್ಥನೆ ಮಾಡಿ. ಮೂರನೇ ಅಂಶ, ದೇವರ ವಾಕ್ಯ ಹೇಳುವಂತಹದ್ದು, ಮರಿಯಳಂತೆ ಸಂತ ಅಂತೋನಿಯವರಂತೆ ನಿರಂತರವಾಗಿ ಪಾವನತೆಯ ಬಾಳನ್ನು ಜೀವಿಸ್ತಾ ಬನ್ನಿ. ಮುಂದೆ ಹಲವಾರು ಕಷ್ಟಗಳು ಬಂದಿರಬಹುದು, ಕೆಂಪು ಸಮುದ್ರ ಅಡ್ಡ ಬರ್ತಾ ಇರಬಹುದು. ಆದರೆ ನೀವು ನೋಡಬೇಕಾದ್ರೆ ಸಮುದ್ರ ಅಲ್ಲ, ಸಮುದ್ರವನ್ನು ದಾಟಿ ಮೀರಿ ನಿಲ್ಲುವಂಥ ಪ್ರಭುವಿನಲ್ಲಿ ವಿಶ್ವಾಸ ಇಡಿ. ಅದೇ ನಮಗೆ ನಮ್ಮ ಈ ಊರಿನ ಪಾಲಕರಾಗಿರುವ, ಇಲ್ಲಿ ಪವಾಡವಾಗಿ ನಿಂತಿರುವಂತಹ ನಮ್ಮ ಸಂತ ಅಂತೋನಿಯವರು ಹೇಳುವಂಥ ಸತ್ಯ, ಅಸಾಧ್ಯವೆಂಬುದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ನೀವು ನಾನು ಬಂದು ಸಂತ ಅಂತೋನಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ನಾನು ಕೊಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಸಂತ ಅಂತೋನಿಯವರು ಯಾರಿಗೂ ಹೇಳಿಲ್ಲ. ಅವರು ಹೋಗಿ ಬೇಡುವಂಥದ್ದು ಪ್ರಭುವಿನಲ್ಲಿಯೇ ಪ್ರಿಯರೇ, ಪ್ರಭುವಿನಲ್ಲಿ. ಆದ್ದರಿಂದ ಪ್ರೀತಿಯ ಬಂಧು ಬಾಂಧವರೇ, ನಿಮ್ಮ ವಿಶ್ವಾಸ ದೃಢವಾಗಿರಲಿ. ಅದು ಪವಿತ್ರ ಜೀವನಕ್ಕೆ ಗಟ್ಟಿಯಾಗಿರುವಂಥ ಅಡಿಪಾಯವಾಗಿರಲಿ. ವಿಶ್ವಾಸವನ್ನು ನೀವು ಇಟ್ಕೊಬೇಕು, ಕದಲಿಸಲಾಗದಿರುವಂಥ ವಿಶ್ವಾಸವನ್ನು ಇಡಬೇಕು. ಕಷ್ಟಗಳು ಬಂದಾಗ ಬರೀ ಕಷ್ಟಗಳನ್ನು ನೋಡಿ ನಡೆಯಬೇಡಿ, ಕಷ್ಟವನ್ನು ಮೀರಿ ನಿಂತಿರುವಂಥ ಪ್ರಭುವನ್ನು ನೋಡಿ ನಡೆಯಿರಿ. ನಮ್ಮ ಸಂತ ಅಂತೋನಿಯವರು, ನಮ್ಮ ಪಾಲಕರು ನಮಗಾಗಿ ಪ್ರಾರ್ಥಿಸಲಿ. ಅವರ ಪವಿತ್ರ ಜೀವನ ನನಗೆ ಮತ್ತು ನಿಮಗೆ ಒಂದು ಮಾದರಿಯ ಜೀವನವಾಗಲಿ. ಅವರಂತೆ ಪ್ರಾರ್ಥನೆ ಭರಿತ, ವಿಶ್ವಾಸ ಭರಿತ, ಆಳವಾದ ಜ್ಞಾನ ಪ್ರಾಪಂಚಿಕ ವಿಷಯಗಳ ಇದ್ದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಆಳವಾದ ಜ್ಞಾನ ಇರಲಿ. ನಾವು ಇಲ್ಲಿಗಾಗಿ ಮಾಡಲ್ಪಟ್ಟವರಲ್ಲ, ಇಲ್ಲಿ ನಮ್ಮ ಪ್ರಯಾಣ ಮಾತ್ರ. ಪಿಕ್ನಿಕ್ ಮುಗಿದ ಮೇಲೆ ಅಲ್ಲಿಗೆ ನಾವು ಹೋಗಬೇಕು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಆದ್ದರಿಂದ ಪವಿತ್ರ ಜೀವನದ ಜಯಕ್ಕಾಗಿ ಕಾದಾಟ ಆಗಲಿ ಪ್ರತಿಯೊಬ್ಬ ಕ್ರೈಸ್ತನ ಬಾಳಿನ ಓಟ. ಆಮೆನ್. ಎಲ್ಲರ ಜೀವನ ಒಂದು ರೀತಿಯ ಕೊರತೆಯ ಜೀವನ, ಕಷ್ಟ, ದುಃಖ, ನೋವು, ಬೇನೆ ಭವಣೆಗಳ ನಮ್ಮ ಬಾಳು. ಇವೆಲ್ಲವನ್ನ ಪ್ರಭುವಿಗೆ ಸಮರ್ಪಣೆ ಮಾಡುತ್ತಾ ನಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ಈಗ ಪ್ರಭುವಿನ ಮುಂದೆ ಅರ್ಪಿಸೋಣ. ದೈವ ಕರೆ ಹೊಂದಿರುವ ಜಗದ್ಗುರು, ಧರ್ಮಾಧ್ಯಕ್ಷರು, ಧರ್ಮಗುರುಗಳು ಹಾಗೂ ಧರ್ಮ ಭಗಿನಿಯರು ಪ್ರಭು ಕ್ರಿಸ್ತರಲ್ಲಿ ನೆಲೆಗೊಂಡು ದೈವ ಪ್ರೀತಿಯನ್ನು ಸರ್ವಜನರಿಗೂ ಹಂಚಲೆಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ತಂದೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದೇಶದ ಮುಖಂಡರು ಜನರ ಕಷ್ಟಗಳಿಗೆ ಸ್ಪಂದಿಸಿ ಮುಕ್ತ ಮನಸ್ಸಿನಿಂದ ಜನತೆಯ ಸೇವೆ ಮಾಡುವ ಮುಖಾಂತರ ಉತ್ತಮ ಸಮಾಜವನ್ನು ರೂಪಿಸಲೆಂದು ಪ್ರಾರ್ಥಿಸೋಣ. ತಂದೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬ ಹಾಗೂ ಧರ್ಮ ಕೇಂದ್ರದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವವರು ಕ್ರಿಸ್ತ ಯೇಸುವಿನ ಗುಣಪಡಿಸುವ ಶಕ್ತಿಯಿಂದ ಸ್ವಸ್ಥರಾಗಲೆಂದು ಹಾಗೂ ಅವರ ಕಷ್ಟ ನೋವುಗಳನ್ನು ಸಹಿಸಲು ಬೇಕಾಗಿರುವ ವರದಾನಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲ ಯುವಜನರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನೆರವೇರಿಸಿ ಜೀವನದ ಉದ್ದೇಶವನ್ನು ಅರಿಯುವಲ್ಲಿ ಸಫಲರಾಗಲೆಂದು ಪ್ರಾರ್ಥಿಸೋಣ. ತಂದೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವ ನಾವೆಲ್ಲರೂ ಕ್ರಿಸ್ತರು ತೋರಿದ ಹಾದಿಯಲ್ಲಿ ನಡೆದು ಭಕ್ತ ಸಂತ ಅಂತೋನಿಯವರ ಮಧ್ಯಸ್ಥಿಕೆಯ ಮೂಲಕ ನಮ್ಮ ಜೀವನದಲ್ಲಿ ಕ್ರಿಸ್ತರ ಪ್ರತಿಬಿಂಬವಾಗಲು ಪ್ರಾರ್ಥಿಸೋಣ. ತಂದೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸೋಣ. ಇವತ್ತು ನಾವಿಲ್ಲಿಗೆ ಬಂದಿರಬೇಕಾದ್ರೆ ಹಲವಾರು ಕೋರಿಕೆ ಬೇಡಿಕೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದೀವಿ. ಏನೋ ಒಂದು ಉದ್ದೇಶ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೀವಿ. ನಿಮ್ಮ ಕಷ್ಟಗಳಾಗಿರ್ಬೋದು, ರೋಗ ರುಜಿನಗಳಾಗಿರ್ಬೋದು, ನಿಮ್ಮ ಕುಟುಂಬದ ಸಮಸ್ಯೆಗಳಾಗಿರ್ಬೋದು, ಹೊರಲಾರದೆ ಹೊರತಿರುವಂಥ ನಿಮ್ಮ ದುಃಖ, ಬೇನೆ ಭವಣೆಗಳ ಜೀವನ ಆಗಿರ್ಬೋದು, ಎಲ್ಲವನ್ನ ಪ್ರಭುವಿಗೆ ಸಮರ್ಪಣೆ ಮಾಡಿ. ಪ್ರಭುವೇ, ನಮ್ಮ ಜೀವನಗಳು ಇದುವರೆಗೆ ಹೇಗೆ ಜೀವಿಸಿದ್ದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಇನ್ನು ಮುಂದೆ ಹೇಗೆ ಜೀವಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಹೊಸ ಜೀವನ, ಪಾವನ ಜೀವನ ಒಂದು ವರದಾನವಾಗುವಂತೆ ಬೇಡಿಕೊಳ್ಳೋಣ. ದಯಾಮಯ ದೇವರೇ, ಈ ನಿಮ್ಮ ಮಕ್ಕಳನ್ನು ಈ ಬಲಿಪೀಠದ ಮುಂದೆ ನೀವು ಸೇರಿಸಿರುವಾಗ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಬೇಡಿದ ಎಲ್ಲವನ್ನು ನಮಗೆ ನೀವು ದಯಪಾಲಿಸುತ್ತೀರಿ ಎಂಬ ಭರವಸೆಯಿಂದ ಸಂತ ಅಂತೋನಿಯವರ ಮಹೋತ್ಸವವನ್ನು ಆಚರಣೆ ಮಾಡಲು ಸಿದ್ಧರಾಗುತ್ತಿರುವಾಗ ನಮ್ಮ ಕೋರಿಕೆ, ಬೇಡಿಕೆ, ದುಃಖ, ಬೇನೆ ಭವಣೆಗಳನ್ನು, ಈ ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡುತ್ತಿರುವ ಎಲ್ಲ ಉದ್ದೇಶಗಳನ್ನು ಸಮರ್ಪಣೆ ಮಾಡುತ್ತೇವೆ. ಇವರಿಗೆ ಬೇಕಾದ ವರದಾನಗಳನ್ನು ಪ್ರಭುವಿನ ಮುಖಾಂತರ ಸಂತ ಅಂತೋನಿಯವರ ಮಧ್ಯಸ್ಥಿಕೆಯಲ್ಲಿ ದಯಪಾಲಿಸಿರೆಂದು ನಿಮ್ಮನ್ನು ವಿನಯದಿಂದ ಪ್ರಾರ್ಥಿಸುತ್ತೇವೆ.
ನನ್ನ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಕರ್ತರೆ, ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪ್ರಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಸಂತ ಅಂತೋನಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುತ್ತಿರುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಂತೆಯೇ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕರ್ತರ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೆ, ಪವಿತ್ರ ಪಿತನೆ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಅಂತೆಯೇ ಸಂತ ಅಂತೋನಿಯವರ ಹಬ್ಬಾಚರಣೆಯಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತಿದ್ದೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತಿದ್ದೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಪ್ರಯುಕ್ತ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹದೊಂದಿಗೆ ನಾವು ನಿಮ್ಮ ಸ್ತುತಿ ಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸಿ ಹೇಳುವುದೇನೆಂದರೆ, ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಜಾನ, ಮಹೋನ್ನತದಲ್ಲಿ ಹೋಜಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣ ತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರನ ತೆಗೆದುಕೊಂಡು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ವೇದಿಸುತ್ತೇವೆ. ಆದುದರಿಂದ ಪ್ರಭುವೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು, ರಕ್ಷಣೆ ನೀಡುವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪಿಯಾಗಿರುವ ನಿಮ್ಮ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಜೆರಾಲ್ಡ್ರವರೊಂದಿಗೂ, ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮ ಸಭೆಯ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆ, ಪುನರುತ್ಥಾನರಾಗುವವು ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆ, ನಮ್ಮ ಮೇಲೆಯೂ ತಾವು ದಯೆ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ನಮ್ಮೆಲ್ಲರಿಗೆ ಪ್ರಾರ್ಥನೆ ಮಾಡಲು ಕಲಿಸಿಕೊಟ್ಟಿದ್ದಾರೆ. ಆ ಪ್ರಾರ್ಥನೆ ಒಂದು ಶ್ರೇಷ್ಠವಾಗಿರೋ ಪ್ರಾರ್ಥನೆ. ತಪ್ಪುಗಳನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ಕರೆಗಳಲ್ಲಿ ನಮ್ಮ ಜೀವನವನ್ನು, ಕುಟುಂಬವನ್ನು ಸಮರ್ಪಣೆ ಮಾಡೋಣ. ಈ ಧರ್ಮಕ್ಷೇತ್ರದಲ್ಲಿ ಈ ವರ್ಷ ಯುವ ಜನರ ವರ್ಷವಾಗಿ ಆಚರಣೆ ಮಾಡಬೇಕಾದ್ರೆ ನಮ್ಮೆಲ್ಲ ಯುವಕ ಯುವತಿಯರಿಗಾಗಿ ವಿಶೇಷವಾಗಿ ಇಂದು ಪ್ರಾರ್ಥನೆ ಮಾಡೋಣ. ಅವರ ಜೀವನಗಳು ಪಾವನ ಜೀವನಗಳಾಗುವಂತೆ, ಪವಿತ್ರ ಬಾಳಾಗುವಂತೆ ನಮ್ಮ ಕರೆಗಳನ್ನು ಚಾಚುತ್ತಾ ಪ್ರಭುವಿಗೆ ಸಮರ್ಪಣೆ, ಎಲ್ಲರನ್ನ ಸಮರ್ಪಣೆ ಮಾಡಿ ಪ್ರಭುವೆ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿ ವಿಶ್ವಾಸದಿಂದ ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭುವೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯ ಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮ. ಶಾಂತಿಗಾಗಿ ಬೇಡಿಕೊಳ್ಳೋಣ. ನಮ್ಮ ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಈ ದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಶಾಂತಿ, ನಮ್ಮ ಮನಸ್ಸಿನ ಹೃದಯದಲ್ಲಿ ಶಾಂತಿ, ನಮ್ಮ ಕುಟುಂಬದಲ್ಲಿ ಶಾಂತಿ, ಎಲ್ಲ ಕಡೆಯಲ್ಲಿ ಶಾಂತಿ ನೆಲೆಸುವಂತೆ, ಶಾಂತಿಯ ವಾತಾವರಣ ಎಲ್ಲ ಕಡೆ ನೆಲೆಯೂರುವಂತೆ ಸಂತ ಅಂತೋನಿಯವರ ಮಧ್ಯಸ್ಥಿಕೆಯಲ್ಲಿ ಪ್ರಭುವಿನಲ್ಲಿ ನಾವು ಬೇಡಿಕೊಳ್ಳೋಣ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ನಮ್ಮೆಲ್ಲರಲ್ಲಿ ಶಾಂತಿಯ ವರದಾನವನ್ನು ದಯಪಾಲಿಸಿದ್ದಾರೆ. ಆ ಶಾಂತಿಯನ್ನ ಪರಸ್ಪರರಲ್ಲಿ ಈಗ ನಾವು ಕೋರೋಣ. ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ದಯೆ ತೋರೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಈಗ ನೋಡಿ ಪ್ರಿಯರೇ, ಇವರೇ ಯೇಸು ಪ್ರಭು. ಪಾವನ ಜೀವನಕ್ಕೆ ನನಗೆ ಮತ್ತು ನಿಮಗೆ ಒಂದು ಮಾದರಿ. ಇವರಂತೆ ನಾವು ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಇವರು ತನಗಾಗಿ ಜೀವಿಸದೆ ನಮ್ಮೆಲ್ಲರಿಗಾಗಿ ಜೀವಿಸಲು ಬಂದರು. ನಮಗಾಗಿ ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟರು. ಈ ಮುರಿದಿರುವಂಥ ರೊಟ್ಟಿ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರ ಬಾಳಿಗೆ ಒಂದು ಪ್ರೇರಣೆಯಾಗಲಿ. ನಮ್ಮ ಕುಟುಂಬದಲ್ಲಿ, ಜೀವನದಲ್ಲಿ, ನಮ್ಮ ಸಮುದಾಯಗಳಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನೇ ಮುರಿದುಕೊಂಡು ಪ್ರಭುವಿಗೆ ಸಾಕ್ಷಿಯಾಗಿ ಪಾವನ ಜೀವನವನ್ನು ನಡೆಸೋಣ. ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇದರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಕರ್ತರೆ, ತಮ್ಮನ್ನು ಸ್ವೀಕರಿಸಲು ನಾನು ಪಾತಾಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿರಿ, ನನ್ನ ಸ್ವಸ್ಥಳಾಗುವೆನು. ಸೇವೆಯಲ್ಲಿ ಬಾಳ ಸವೆಸಿದ
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪರಮ ಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಪಡಿಸಿದ್ದೀರಿ. ಸಂತ ಅಂತೋನಿಯವರ ಆದರ್ಶವನ್ನು ಎಡೆಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಪೂಜಿಸಿ ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭುವಿನ ಶುಭ ಸಂದೇಶವನ್ನು ಎಲ್ಲೆಡೆ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Tuka achapa ave maran sukan vara dev sata chanyavan portal kode pidis borizada darya sankrito formaita Pamlang penyang pautam Kita'y saglada kondita Lalaborang busondata. ನವೇನ ಪ್ರಾರ್ಥನೆ. ಓ ಸುಪ್ರಸಿದ್ಧ ಸಂತರೇ, ಸಂತ ಅಂತೋನಿಯವರೇ, ನಿಮ್ಮ ಪ್ರಾರ್ಥನೆಯಿಂದ ಸಾವು, ನೋವು, ತಪ್ಪುಗಳು, ಅವಘಡಗಳು, ಪಿಶಾಚಿ ಮತ್ತು ಎಲ್ಲ ಕಾಯಿಲೆಗಳು ದೂರ ಸರಿಯುತ್ತವೆ ಎಂದು ನೆನೆಸಿರಿ. ನಿಮ್ಮಿಂದ ರೋಗಿಗಳಿಗೆ ಆರೋಗ್ಯ ದೊರಕುವುದು, ಸಮುದ್ರದ ಆರ್ಭಟವು ಕಡಿಮೆಯಾಗುವುದು, ಬಂದಿ ಖಾನೆಯಲ್ಲಿ ಬಂದಿಯಾಗಿರುವವರ ಸರಪಳಿಗಳು ತುಂಡಾಗಿ ಬೀಳುತ್ತವೆ, ಕುಂಟರು ಎದ್ದು ಓಡುವರು, ದೃಷ್ಟಿಹೀನರು ನೋಡುವರು, ಕಿವಿ ಕೇಳಿಸದಿದ್ದವರು ಕೇಳಿಸುವುದು, ಮೂಕರು ಮಾತನಾಡುವವರು, ಕಳೆದು ಹೋದ ವಸ್ತುಗಳು ಸಿಗುವುದು, ಚಿಕ್ಕವರು ದೊಡ್ಡವರು ನಿನ್ನ ಹತ್ತಿರ ಪ್ರಾರ್ಥಿಸುವರು ಮತ್ತು ಏನನ್ನು ಬೇಡುತ್ತಾರೋ ಅದೆಲ್ಲ ಅವರಿಗೆ ಸಿಗುವುದು. ನಿಮ್ಮಿಂದ ಸಕಲ ಅಪಾಯಗಳು, ಗ್ರಹಚಾರಗಳು ದೂರ ಸರಿಯುತ್ತವೆ ಮತ್ತು ನಮ್ಮ ಸಕಲ ಬೇಡಿಕೆಗಳನ್ನು ನಿವಾರಿಸುತ್ತೀರಿ. ಎಲ್ಲ ವಿಶ್ವಾಸವನ್ನು ನಿಮ್ಮ ಮೇಲಿಟ್ಟು ನಾವು ನಿಮ್ಮ ಸಹಾಯಕ್ಕಾಗಿ ಪ್ರಾರ್ಥಿಸುತ್ತೇವೆ. ಇಂತಹ ಮಹತ್ತರವಾದ ಆಸೆ ಆಕಾಂಕ್ಷೆಗಳಿಂದ ನಾವು ಬೇಡುತ್ತೇವೆ. ಅದನ್ನೇ ನಮಗೆ ದಯಪಾಲಿಸಿ ನಿಮ್ಮ ಮಹಿಮಾಭರಿತ ಸಂತ ಪದವಿಯನ್ನು ಈ ಪ್ರಪಂಚಕ್ಕೆ ತೋರಿಸಿ. ಆಮೆನ್. ಸಂತ ಅಂತೋನಿಯವರಲ್ಲಿ ಕೋರಿಕೆ ಇಟ್ಟು ಪ್ರಾರ್ಥಿಸೋಣ. ಪರಿಶುದ್ಧ ಲಿಲ್ಲಿ ಹೂವೆ, ಬಡತನ ಉಚ್ಚ ದೃಷ್ಟಿಯೇ, ಸದ್ಗುಣಶಾಲಿಯ ನಿಜ ಆಸರಿಯೇ, ಪುನೀತ ಪ್ರಜ್ವಲಿಸುವ ನಕ್ಷತ್ರವೇ, ಆನಂದದಿಂದ ಕೂಡಿದ ಸಂತ ಅಂತೋನಿಯವರೇ, ದೇವಪುತ್ರನಿಗೆ ನಿಮ್ಮ ಕರೆಗಳಲ್ಲಿ ಹಿಡಿಯುವ ಭಾಗ್ಯ ದೊರೆಯಿತು. ನಿಮ್ಮ ಹತ್ತಿರ ಅತಿ ನಮ್ರತೆಯಿಂದ ಬೇಡುತ್ತೇವೆ. ನಿಮ್ಮ ಸಂತ ಪದವಿಯ ಆಧಾರದಿಂದ ನನ್ನನ್ನು ಸ್ವೀಕರಿಸಿ, ನಿಮಗೆ ದೇವರು ನೀಡಿದ ಸಕಲ ವರದಾನಗಳಲ್ಲಿ ಪವಾಡದ ವರದಾನವು ವಿಶೇಷವಾಗಿರುತ್ತದೆ. ಕರುಣೆ ಇಟ್ಟು ಮತ್ತು ನನ್ನ ಅತಿ ದೊಡ್ಡ ಬೇಡಿಕೆಯನ್ನು ಈಡೇರಿಸಲು ನನ್ನ ಹತ್ತಿರವಿರಿ. ಎಲ್ಲ ಅಕ್ರಮ ಪ್ರೀತಿ ನನ್ನ ಹೃದಯದಿಂದ ದೂರ ಮಾಡಿರಿ. ನನ್ನ ಪಾಪಕ್ಕೋಸ್ಕರ ಸರಿಯಾದ ಪಶ್ಚಾತ್ತಾಪ ಮಾಡುವುದು, ದೇವರ ಹಾಗೂ ಇತರರ ಅತಿ ಹೆಚ್ಚಿನ ಪ್ರೀತಿಯನ್ನು ನನಗೆ ದಯಪಾಲಿಸಿರಿ. ಮತ್ತು ಹೀಗೆ ಈ ಜೀವನವು ವಿಶ್ವಾಸದಿಂದ ದೇವರ ಸೇವೆಯನ್ನು ನಾನು ಮಾಡಿ ನಿಮ್ಮಿಂದ ನಿರಂತರ ಅವರಿಗೆ ಹೊಗಳುವುದಕ್ಕೆ ಆನಂದಿಸಲು ಸ್ವರ್ಗ ಸಾಮ್ರಾಜ್ಯಕ್ಕೆ ನನ್ನನ್ನು ತಲುಪಿಸಿರಿ. ಆಮೆನ್.
ಸಂತ ಅಂತೋನಿಯವರಿಗೆ ನಮ್ಮನ್ನೇ ಅರ್ಪಿಸುತ್ತಾ ಪ್ರಾರ್ಥಿಸೋಣ. ಪವಾಡ ಪುರುಷ ಪಾದುವಾದ ಸಂತ ಅಂತೋನಿಯವರೇ, ನಿಮ್ಮ ಪವಾಡಗಳಿಂದ ನಿಮ್ಮ ಸಹಾಯವನ್ನು ಕೋರಿ ಪ್ರಾರ್ಥಿಸಿ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ಎಲ್ಲ ಭಕ್ತವೃಂದದವರಿಗೆ ನೀವು ಆಶ್ರಯವಾಗುತ್ತೀರಿ. ಅವರ ಪ್ರಾರ್ಥನೆಯನ್ನು ಕೇಳುತ್ತೀರಿ ಮತ್ತು ಅವರ ಕಷ್ಟ ಸಂಕೋಲೆಗಳನ್ನು ದೂರ ಮಾಡುತ್ತೀರಿ. ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಜಾತಿಯ ಜನರು ಬಂದು ನಿಮ್ಮ ಹತ್ತಿರ ಪ್ರಾರ್ಥಿಸುತ್ತಾರೆ ಮತ್ತು ಅವರ ಕೋರಿಕೆಗಳನ್ನು ನೆರವೇರಿಸುತ್ತೀರಿ. ದೇವರು ನೀಡಿದ ಹಲವಾರು ಕೊಡುಗೆಗಳಲ್ಲಿ ಪವಾಡದ ಕೊಡುಗೆಯು ವಿಶೇಷವಾಗಿರುವುದು. ಈ ಪವಾಡದ ಶಕ್ತಿಯಿಂದ ನಮ್ಮ ಎಲ್ಲ ಆತ್ಮ ಶರೀರದ ಕೋರಿಕೆಯನ್ನು ನೆರವೇರಿಸಿರಿ ಎಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಈ ದಿನ ನಮ್ಮಲ್ಲಿ ಹಲವಾರು ಜನರು ಪ್ರಾರ್ಥನೆಗಾಗಿ ಕೇಳಿದ್ದಾರೆ. ನಮ್ಮಲ್ಲಿ 3 ಜನರು ತನಗೆ ಉತ್ತಮ ಕೋರಿಕೆಗಳನ್ನು ಬೇಡಿಕೊಂಡಾಗ ಸಂತ ಅಂತೋನಿಯವರ ಮಧ್ಯಸ್ಥಿಕೆಯಲ್ಲಿ ದೊರಕಿದೆ ಎಂದು ವಂದನೆ ಸಲ್ಲಿಸುತ್ತಾ ಮುಂದಿನ ಜೀವನವನ್ನು ಅರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದಾರೆ. ಒಂದು ಕುಟುಂಬದಲ್ಲಿ ತುಂಬ ಸಾಲ ಇದೆ, ಆ ಸಾಲದಿಂದ ಬಿಡುಗಡೆ ಸಿಗುವಂತೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ನಮ್ಮ ಮಧ್ಯೆ 4 ಜನ ಯುವಕರು ಯುವತಿಯರು ತನಗೆ ಬೇಕಾದ ಉತ್ತಮ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಕೆಲಸದ ವರದಾನ ಸಿಗುವಂತೆ ಆ ಯುವಕ ಯುವತಿಯರಿಗಾಗಿ ಬೇಡಿಕೊಳ್ಳೋಣ. ನಮ್ಮ ಮಧ್ಯೆ 2 ಹೊರದೇಶದಲ್ಲಿ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅವರಿಗೆ ಆ ವರದಾನ ಸಿಗುವಂತೆ ಬೇಡೋಣ. ಕೆಟ್ಟ ಅಭ್ಯಾಸಗಳಿಂದ ದೂರ ಸರಿಯಲು ಪ್ರಾರ್ಥನೆ ಮಾಡುತ್ತಿರುವಂತಹ ಒಬ್ಬರಿಗಾಗಿ ಬೇಡೋಣ. ನಮ್ಮ ಮಧ್ಯೆ ಓರ್ವ ಸ್ತ್ರೀ ತನಗೆ ಸಿಕ್ಕಿರುವ ಉಪಕಾರಗಳಿಗಾಗಿ ವಂದನೆ ಸಲ್ಲಿಸುತ್ತಾ ಮುಂದಿನ ಜೀವನವನ್ನು ಅರ್ಪಿಸಿ ಬೇಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ನರಳುತ್ತಿರುವಂತಹ ಒಬ್ಬ ನಮ್ಮ ಸಹೋದರಿಗೆ ಸಂಪೂರ್ಣ ಸೌಖ್ಯ ಸಿಕ್ಕಿ ಅವರು ಬೇಗ ಮನೆ ಸೇರುವಂತೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಒಂದು ಮಗುವಿಗೆ ಮಾತನಾಡುವ ಶಕ್ತಿಯನ್ನ ಪ್ರಭುವಿನ ಪವಾಡ ಶಕ್ತಿಯಲ್ಲಿ ಸಂತ ಅಂತೋನಿಯವರು ಬೇಡಿಕೊಡುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಮಕ್ಕಳಿಗೆ ಉತ್ತಮ ಜೀವನದ ವರದಾನ ಸಿಗುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಕೇಜಿನಿಂದ ಬಿಡುಗಡೆ ಸಿಗುವಂತೆ ಬೇಡುತ್ತಿದ್ದಾರೆ. ಅಮಲು ಕುಡಿತಗಳಿಂದ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ದುರಭ್ಯಾಸಗಳಿಂದ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಒಬ್ಬರಿಗೆ ಉತ್ತಮ ಆರೋಗ್ಯ ಸಿಗುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಒಬ್ಬ ಯುವಕ ತನಗೆ ಉತ್ತಮ ಕೆಲಸ ಸಿಗುವಂತೆ ಪ್ರಾರ್ಥನೆ ಮಾಡಲು ಕೇಳಿದ್ದಾರೆ. ಅವರಿಗಾಗಿಯೂ ನಮ್ಮೆಲ್ಲರ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿಯೂ ಮೌನವಾಗಿ ಪ್ರಾರ್ಥಿಸೋಣ. ನಿಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಕುಟುಂಬಗಳಲ್ಲಿರುವ ಎಲ್ಲ ಸಮಸ್ಯೆ ದುಃಖ ಬೇನೆ ಭವಣೆಗಳನ್ನು ರೋಗ ರುಜಿನಗಳನ್ನು ಸಂತ ಅಂತೋನಿಯವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥನೆ ಮಾಡಿ. ಪವಾಡ ಪುರುಷ ಸಂತ ಅಂತೋನಿಯವರು ಇಲ್ಲಿರುವ ನಿಮಗಾಗಿ, ಮನೆಯಲ್ಲಿರುವ ನಿಮ್ಮ ಕುಟುಂಬದ ಎಲ್ಲ ಬಂಧು ಮಿತ್ರರಿಗಾಗಿ, ಕುಟುಂಬದ ಎಲ್ಲ ಸದಸ್ಯರಿಗಾಗಿ ಪ್ರಾರ್ಥಿಸಲಿ, ವಿನಂತಿಸಲಿ, ವರದಾನ ಬೇಡಿಕೊಡಲೆಂದು ಮೌನವಾಗಿ ಎಲ್ಲವನ್ನ ಅರ್ಪಿಸಿ ಪ್ರಾರ್ಥಿಸಿ. ನಮ್ಮ ಕೋರಿಕೆ ಬೇಡಿಕೆ ವಿನಮ್ರತೆಗಳನ್ನು ಸಮರ್ಪಣೆ ಮಾಡುತ್ತಾ ಈಗ ಪ್ರಾರ್ಥಿಸೋಣ. ಈ ಎಲ್ಲ ನಮ್ಮ ಕೋರಿಕೆಗಳನ್ನು ನಮ್ಮ ಪಿತದೇವರ ಪಾದಗಳ ಹತ್ತಿರ ಇರಿಸಿ ನಿಮ್ಮ ಪ್ರೀತಿಯ ಹಾಗೂ ನಮ್ರತೆಯ ಮನವಿಯ ಮೇರೆಗೆ ದೇವರು ಈ ಕೋರಿಕೆಯನ್ನು ಸ್ವೀಕಾರ ಮಾಡಲಿ. ಎಲ್ಲ ಕಷ್ಟಗಳಿಂದ, ವಿಘ್ನಗಳಿಂದ, ರೋಗ ರುಜಿನಗಳಿಂದ ಮತ್ತು ಸಕಲ ಕೇಡುಗಳಿಂದ ನಮ್ಮನ್ನು ಅವರು ನಿವಾರಿಸಲಿ. ಹೀಗೆ ನಿಮ್ಮಿಂದ ದೊರಕಿದ ಸಕಲ ಸಹಕಾರ ಉಪಕಾರಗಳ ಮೂಲಕ ಪಿತದೇವರಿಗೂ ಅವರ ಪುತ್ರ ಕ್ರಿಸ್ತ ಯೇಸುವಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನೀವೊಬ್ಬರೇ ಪವಾಡಗಳನ್ನು ಮಾಡುತ್ತೀರಿ. ನಾವು ನಿಮ್ಮ ಹತ್ತಿರ ನಮ್ಮ ಹೃದಯದ ಅಂತರಾಳದಿಂದ ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ಸಂತ ಅಂತೋನಿಯವರ ನಾಲಿಗೆಯು ಮರಣದ ನಂತರ ಹೇಗೆ ಕೊಳೆಯದೆ ಉಳಿದುಕೊಂಡಿತೋ ಹಾಗೆಯೇ ನಾವು ಅವರ ಪುಣ್ಯದಿಂದ ಮತ್ತು ಉಜ್ವಲ ಪ್ರಾರ್ಥನೆಯ ಮುಖಾಂತರ ದಿನನಿತ್ಯವೂ ನಿಮಗೆ ಕೃತಜ್ಞತೆ ನೀಡಲು, ನಿಮ್ಮನ್ನು ಹೊಗಳಲು ಮತ್ತು ನಿಮ್ಮನ್ನು ವರ್ಣಿಸಲು ನಮಗೆ ದಯಪಾಲಿಸಿರಿ. ಆಮೆನ್. ಪವಾಡ ಪುರುಷ ಸಂತ ಅಂತೋನಿಯವರು ನಮಗಾಗಿ, ರೋಗಿಗಳಿಗಾಗಿ ಪ್ರಾರ್ಥಿಸುವಂಥ ವಿಶೇಷವಾಗಿರುವಂಥ ಸಮಯ. ನಮ್ಮನ್ನೇ ಸಮರ್ಪಣೆ ಮಾಡುತ್ತಾ, ರೋಗಿಗಳು ವಿಶೇಷವಾಗಿ ನಿಮ್ಮ ರೋಗಗಳನ್ನು ಸಮರ್ಪಣೆ ಮಾಡುತ್ತಾ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ. ಸಂತ ಅಂತೋನಿಯವರು ಪ್ರಭುವಿನಲ್ಲಿ ಬೇಡಿ ನಮಗಾಗಿ ಬೇಕಾದ ವರದಾನಗಳನ್ನು, ರೋಗ ಸೌಖ್ಯ ದಯಪಾಲಿಸುವಂತೆ ಈಗ ಪ್ರಾರ್ಥಿಸೋಣ. ಪ್ರಭುವಿನ ನಾಮದಲ್ಲಿ ನಮಗಾಧಾರ,
ಅವರು ಸ್ವರ್ಗ ಮತ್ತು ಪ್ರಪಂಚವನ್ನು ರಚಿಸಿದರು. ಪ್ರಭು, ದಯೆಯಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೂಗು ನಿಮ್ಮ ಮುಂದೆ ತಲುಪಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತರಂತೆ ದೇವರೇ, ನಿಮ್ಮ ಕಾಯಿಲೆ ವಾಸಿ ಮಾಡುವ ಶಕ್ತಿ ರೋಗಿಗಳ ಶರೀರವನ್ನು ದಾರೆ ಎರೆದು ಕಷ್ಟಪಡುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತೀರಿ ಮತ್ತು ತುಂಬ ಪ್ರೀತಿಯಿಂದ ಕಾಪಾಡುತ್ತೀರಿ. ನಿಮ್ಮನ್ನು ವಿಶ್ವಾಸಿಸುವ ಈ ಸೇವಕರ ಮೇಲೆ ನೀವು ದಯೆಯಿಂದ ದೃಷ್ಟಿಯನ್ನು ನೀಡಿ ಸಕಲ ಕಷ್ಟ ಸಂಕೋಲಗಳಿಂದ ಅವರನ್ನು ಬಿಡುಗಡೆ ಮಾಡಿ ಮನಸ್ಸಿಗೆ ಹಾಗೂ ಶರೀರದ ಎಲ್ಲ ನೋವುಗಳನ್ನು ಅವರಿಂದ ದೂರ ಸರಿಸಿ ನಿಮ್ಮ ದಯೆಯಿಂದ ನಂಬಿ ಬಂದಂಥ ಸರ್ವರಿಗೂ ನಿಮ್ಮ ಭಕ್ತರಾದ ಪಾದುವಾದ ಪುನೀತ ಸಂತ ಅಂತೋನಿಯವರ ಸಹಾಯದಿಂದ ಆತ್ಮ ಮತ್ತು ಶರೀರಕ್ಕೆ ಆರೋಗ್ಯವನ್ನು ನೀಡಿರಿ. ಈ ಪುಣ್ಯ ಕ್ಷೇತ್ರದಿಂದ ನಿಮ್ಮ ದೈವಿಕ ಶಕ್ತಿಯು ಆನಂದ ಮತ್ತು ಸಮಾಧಾನ ಅವರಿಗೆ ದೊರಕಿತು ಎಂಬ ತೃಪ್ತಿ ಅವರದ್ದಾಗಲಿ. ಹೀಗೆ ಶಾಂತಿಯನ್ನು ಪಡೆದ ಆ ನಿಮ್ಮ ಸೇವಕರು ಕ್ರಿಸ್ತ ಯೇಸುವಿನ ಬೋಧನೆ ಮತ್ತು ಅವರ ಮಾರ್ಗದಲ್ಲಿ ಮುನ್ನಡೆದು ನಿಮ್ಮ ಪ್ರೀತಿ ಮತ್ತು ಒಳ್ಳೆಯತನವನ್ನು ಪ್ರಸಾರ ಮಾಡುವ ನಿಜವಾದ ಭಕ್ತರಾಗಿ ಜೀವಿಸಿ ಮತ್ತು ನಿಮಗೆ ಮಹಿಮೆಯನ್ನು ನೀಡುವ ಭಾಗ್ಯವನ್ನು ದಯಪಾಲಿಸಿರಿ. ಇಲ್ಲಿರುವ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಅಮೃತ ಹಸ್ತವನ್ನು ಚಾಚಿ ವಿಶೇಷವಾಗಿ ರೋಗ ರುಜಿನಗಳಿಂದ ಸಂಪೂರ್ಣ ಬಿಡುಗಡೆ ದಯಪಾಲಿಸಿರಿ. ಮಾನಸಿಕ ದೈಹಿಕ ಅನಾರೋಗ್ಯಗಳಿಂದ ಬಿಡುಗಡೆ ದಯಪಾಲಿಸಿರಿ. ನೀವು ಹೇಗೆ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಜೀವಿಸಿರುವಾಗ ರೋಗಿಗಳಿಗೆ ಆರೋಗ್ಯವಾಗಿದ್ದಿರಿ, ಸತ್ತವರಿಗೆ ಜೀವವಾಗಿದ್ದಿರೋ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಆರೋಗ್ಯವನ್ನು ದಯಪಾಲಿಸಿರಿ. ವಿಶೇಷ ವರದಾನಗಳು, ಆತ್ಮರ ಶಕ್ತಿಗಳು, ಗುಣಪಡಿ ಶಕ್ತಿ ಎಲ್ಲ ನಿಮ್ಮ ಮಕ್ಕಳ ಮೇಲೆ ಇಳಿದು ಬರುವಂತಾಗಲೆಂದು ಪ್ರಭು ಯೇಸುವೆ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ವಿಶೇಷ ಆಶೀರ್ವಾದವನ್ನ ಈಗ ನಾವು ಪಡೆದುಕೊಳ್ಳೋಣ. ನಮ್ಮ ಕರ್ತರಾದ ಕ್ರಿಸ್ತರು ನಿಮ್ಮೊಡನೆ ಇರಲಿ ಮತ್ತು ನಿಮ್ಮನ್ನು ಸಂರಕ್ಷಿಸಲಿ. ಆಮೆನ್. ನಿಮ್ಮೊಳಗೆ ಅವರು ಪ್ರವೇಶ ಮಾಡಲಿ ಮತ್ತು ನಿಮ್ಮನ್ನ ಸಂರಕ್ಷಿಸಲಿ. ಆಮೆನ್. ನಿಮ್ಮ ಮುಂದೆ ಅವರಿರಲಿ ಮತ್ತು ನಿಮಗೆ ದಾರಿ ತೋರಿ ಮುಂದೆ ಕೊಂಡೊಯ್ಯಲಿ. ನಿಮ್ಮ ಹಿಂದೆ ಅವರಿರಲಿ ಮತ್ತು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲೆ ಅವರಿರಲಿ ಮತ್ತು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಸರ್ವಶಕ್ತ ಪಿತದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೂ ಯುಗಯುಗಾಂತರಕ್ಕೂ ನೆಲೆಸಿರಲಿ. ಆಮೆನ್. त्या सर्व भक्तिकांक दानींक आनी परबे कारणांतर येवंक जायनातल्या गांवांत तशेंच परगांवांतल्या सर्वांक ह्या फेस्ता संभ्रमाचो परबी पटयता. भक्त सांत आंतोन आम्हा सुमेस्तांक मजत लाबोवन दी म्हूण मागता. आयच्या दबाजीक संभ्रमाचे प्रधान यासक मानादीक बाप पियूस सोजू, शिवमोगा देसीचे युवा डिरेक्टर हांगासर येवन मिसाचें बलिदान भेटोवन नव्यान करून जोग संदेश दिल्ल्या बापानो तुमकां देव बरें करूं. मिसाची भेटोवणी केल्या मानादीक बाप जस्वी फर्नांडीस कर्कळ वार्ड्याचो विगारवार, बाप रॉय आमसादलो सहायक फिरगज याजक आतां प्रस्तूत आत्तुरान सहायक फिरगज याजक जावन सेवा दिवन आसा. मानादीक बाप रॉन्सन खटपाडी फिरगज याजक, बाप अनिल कर्नेलियो इर्गान फिरगज याजक, ह्या सर्व याजकांक हांव देव बरें करूं म्हणटा. ಸಂತ ಅಂತೋನಿಯವರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಂತ ಅಂತೋನಿಯವರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬಲಿಪೂಜೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರ ಮೇಲೆ ಪ್ರಭು ಕ್ರಿಸ್ತರ ಕೃಪಾವರಗಳನ್ನು ಬೇಡುತ್ತೇನೆ. ಈ ದಿನದ ಸಂಭ್ರಮದ ದಿವ್ಯ ಬಲಿಪೂಜೆಯಲ್ಲಿ ಪ್ರಧಾನ ಗುರುಗಳಾಗಿ ಪೂಜಾವಿಧಿಯ ಮುಂದಾಳತ್ವ ವಹಿಸಿ ದೇವರ ವಾಕ್ಯದ ಸಂದೇಶವನ್ನು ನೀಡಿದ ಶಿವಮೊಗ್ಗ ಧರ್ಮಶ್ರೀದ ಯುವಜನ ಆಯೋಗದ ನಿರ್ದೇಶಕರಾದ ವಂದನೆಯ ಸ್ವಾಮಿ ಪಿಯೂಸ್ ಡಿಸೋಜಾ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಳೆದ 3 ದಿನಗಳಿಂದ ತಮ್ಮ ಭಿನ್ನಗಳಿಗಾಗಿ ಸಂತ ಅಂತೋನಿಯವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸಲು ಪೂಜೆ ಹಾಗೂ ಪ್ರಾರ್ಥನಾ ವಿಧಿಗಳಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಭು ಕ್ರಿಸ್ತರು ಸಂತ ಅಂತೋನಿಯವರ ಮೂಲಕ ನಿಮ್ಮ ಹಾಗೂ ನಿಮ್ಮ ಕುಟುಂಬಗಳ ಮೇಲೆ ಆಶೀರ್ವಾದಗಳನ್ನು ಸುರಿಸಲೆಂದು ಪ್ರಾರ್ಥಿಸುತ್ತೇನೆ. ಹಾಗೂ ಎಲ್ಲ ಭಕ್ತಾದಿಗಳಿಗೆ ನೀವು ನೀಡಿದ ಸಹಕಾರಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ.